ಮುಖಾಂತರ ಸುಮಾರು 25 ವರ್ಷಗಳಿಂದ ಬೇರೆ ಬೇರೆ ಕಾರ್ಯಕ್ರಮವನ್ನು ಬ್ಯಾಂಕಿನ ಮುಖಾಂತರ ಮಾಡ್ತಾ ಇದ್ದೇವೆ. ಇವತ್ತು ನಾವು ಮಹಿಳೆಯರಿಗೆ ಒಂದು ಸ್ವೋದ್ಯೋಗ ತರಬೇತಿಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಟೈಲರಿಂಗ್ ತರಬೇತಿ, ಬಹುಶಃ ನಾವು ಬೇರೆ ಬೇರೆ ಕಾರ್ಯಕ್ರಮ, ರೈತರಿಗೆ ತರಬೇತಿ, ಅನಂತರ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ಸ್ಕಾಲರ್ಶಿಪ್ ಕೊಡುವಂಥ ವಿತರಣೆ, ಆಮೇಲೆ ಕೃಷಿ ಸಂಬಂಧಪಟ್ಟ ಇಲಾಖೆಯಿಂದ ತಂದು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತು ನಾವು ಈ ವರ್ಷದ ಒಂದು 4 ಕಾರ್ಯಕ್ರಮ ನಮ್ಮ ಸಮಿತಿಯ ಮುಖಾಂತರ ಮಾಡಿದ್ದೇವೆ. ಇದು ನಾವು ಜನವರಿ 31ಕ್ಕೆ ಪ್ರಾರಂಭ ಮಾಡಿದಂಥ ಒಂದು ತರಬೇತಿ. ಬಹುಶಃ ಇವತ್ತು ನಾವು ಅದರ ಅರ್ಹತಾ ಪತ್ರ ಸರ್ಟಿಫಿಕೇಟ್ ಅನ್ನು ಕೊಡುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಪ್ರಶಸ್ತಿ ವಿತರಣೆ ನೀಡುವಂಥ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ದೇವರ ಸ್ತುತಿಯನ್ನು ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕಿದ್ದೇವೆ. ಶ್ರೀಮತಿ ಅರ್ಚನಾ ಇವರು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವಯ ಶರಣು. ಮಧುರು ಗಣಪತಿ ಶರಣು ಗಣಪತಿ ಕುಂಭಾಷಿ ಗಣಪತಿ ಶರಣು. ಹಟ್ಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ಮಧುರು ಗಣಪತಿ ಶರವು ಗಣಪತಿ ಕುಂಭಾಶ್ರೀ ಗಣಪತಿ ಶರಣು. ಹಟ್ಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಿಕಟನೆ ವಿಮಲನೆ ಧೂಮ್ರಾವಣನೆ ಗಣನಾಥ ನಿನಗೆ ವಂದನೆ. ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ಮಧುರು ಗಣಪತಿ ಶರವು ಗಣಪತಿ ಕುಂಭಾಷಿ ಗಣಪತಿ ಶರಣು. ಹಟ್ಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಶ್ರೀಮತಿ ಅರ್ಚನರವರಿಗೆ ಅಭಿನಂದನೆಗಳು. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ಪ್ರಾಸ್ತಾವಿಕವಾಗಿ ಹೇಳಲೇಬೇಕು. ಯಾಕಂತ ಹೇಳಿದರೆ ಪ್ರೇಮನಾಥ ಆಳ್ವರ ಒಂದು ಕನಸಿನ ಕೂಸು. ಪ್ರೇಮನಾಥ ಅವರು ರೀಜನಲ್ ಮ್ಯಾನೇಜರ್ ಆಗಿದ್ದಾಗ ಗ್ರಾಮೀಣ ಅಭಿವೃದ್ಧಿಗೆ ಏನಾದರೂ ಸಹಕಾರ ಕೊಡಬೇಕೆಂಬ ಮನೆಯಲ್ಲಿ ಅವರು ರಿಟೈರ್ಡ್ ಆದ ನಂತರ ಈ ಒಂದು ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಆ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಇಡೀ ಒಂದು 5-6 ಜಿಲ್ಲೆಗಳಲ್ಲಿ ವಿಜಯ ಬ್ಯಾಂಕ್ ಮಾಡ್ತಿತ್ತು. ಕಾರಣಾಂತರದಿಂದ ಅದು ಬ್ಯಾಂಕ್ ಆಫ್ ಬರೋಡದೊಂದಿಗೆ ಮರ್ಜ್ ಆದ ನಂತರ 3 ವರ್ಷ ಕಾರ್ಯಕ್ರಮ ನಿಂತು ಹೋಗಿತ್ತು. ಮತ್ತೆ ಈಗ ಅದು ಸ್ವತಂತ್ರ ಸಂಸ್ಥೆಯಾದ ಕಾರಣ ಬಹುಶಃ ಅದು ಮತ್ತೆ ಈಗ ವಿಜಯ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಂದರೆ ವಿಜಯ ಬ್ಯಾಂಕಿನ ಹೆಸರನ್ನು ಉಳಿಸಿಕೊಳ್ಬೇಕೆಂಬ ಒಂದು ಉದ್ದೇಶದಿಂದ ಎಲ್ಲರೂ ನಾವು ಸೇರಿ ಕೋರ್ಟಿಗೆಲ್ಲ ಹೋಗಿ ಕೊನೆಗೆ ನಮಗೆ ಜಯ ಸಿಕ್ಕಿತ್ತು. ಈಗ ಸುಮಾರು ಬ್ಯಾಂಕ್ ಆಫ್ ಬರೋಡ ಕೂಡ ಇದಕ್ಕೆ ಸಹಕಾರ ಕೊಡುವುದರಿಂದ ಬಹುಶಃ ಈ ಕಾರ್ಯಕ್ರಮ ಮುಂದೆ ನಡೀತಾ ಇದೆ. ಅದರಂತೆ 3 ವರ್ಷ ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ.
ಅದಕ್ಕಿಂತ ಹಿಂದೆ ನಾವು ಅನೇಕ ಕಾರ್ಯಕ್ರಮ ಮಾಡಿ 3 ವರ್ಷ ಕೂಡ ನಮ್ಮ ವಿಜಯ ಬ್ಯಾಂಕಿನ ಗ್ರಾಮೀಣಾಭಿವೃದ್ಧಿ ಸಮಿತಿ ಪ್ರಶಸ್ತಿಯನ್ನು ಕೂಡ ಗಳಿಸಿದೆ. ಅನಂತರ ಈ ವರ್ಷ ಕೂಡ ಮತ್ತೆ ನಾವು ಬೇರೆ ಬೇರೆ ಕಾರ್ಯಕ್ರಮವನ್ನು, ಈಗಾಗಲೇ ಇದು 5ನೇ ಕಾರ್ಯಕ್ರಮ ನಮ್ಮದು, ಇನ್ನೂ ಕೂಡ ಒಂದು 2-3 ಕಾರ್ಯಕ್ರಮ ಮಾಡಲಿಕ್ಕೆ ಉಂಟು. ಅದು ಮಹಿಳೆಯರಿಗೆ ಸ್ವಉದ್ಯೋಗ ತರಬೇತಿ ಇರ್ಬೋದು, ಕೃಷಿಕರಿಗೆ ತರಬೇತಿ ಇರ್ಬೋದು, ಅಥವಾ ಇನ್ನು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಅಥವಾ SSLC ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಕಾರ್ಯಕ್ರಮ ಮಾಡುವಂಥದ್ದು, ಅನೇಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತು ನಾವು ಈ ಒಂದು ನಮ್ಮ ಸಮಿತಿಯ ಮುಖಾಂತರ ಈ ಒಂದು ಮಹಿಳೆಯರಿಗೆ, ಅಂದರೆ ಮಹಿಳೆಯರು ಮನೆಯಲ್ಲಿ ಕೂತ್ಕೊಳ್ಬಾರ್ದು, ಅವರು ಕೂತ್ಕೊಂಡ್ರು ಕೂಡ ಅವರು ಸ್ವಉದ್ಯೋಗ ಮಾಡಬೇಕೆಂಬ ನೆಲೆಯಲ್ಲಿ ಟೈಲರಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟು ಬ್ಯಾಂಕಿನ ಮುಖಾಂತರ ನಿಮಗೆ ಸಹಕಾರ ಕೊಡಲಿಕ್ಕೆ ನಾವು ಸಹಾಯ ಮಾಡ್ತೇವೆ. ಅದರೊಟ್ಟಿಗೆ ನಮ್ಮ ಸ್ಪೀಕರ್ ಅವರು ಕೂಡ ಮೈನಾರಿಟಿ ಇಲಾಖೆಯಿಂದ ಏನಾದರೂ ಸಹಾಯ ಕೊಡಲಿ ಎಂಬ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮೈನಾರಿಟಿ ಇಲಾಖೆಯಿಂದ ತಮ್ಮ ಸಹಕಾರವನ್ನು ಕೂಡ ಅವರು ಬೇಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಆಹ್ವಾನಿಸಿದಾಗ ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ತಾವು ಬಂದಿದ್ದೀರಿ. ತಮ್ಮನ್ನು ಎಲ್ಲರ ಪರವಾಗಿ ಆರ್ಥಿಕವಾಗಿ ಸಮಸ್ತವಾಗಿ ಸ್ವಾಗತಿಸ್ತೇವೆ. ಈ ಒಂದು ಗ್ರಾಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ನಮ್ಮ ಈ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಪ್ರಸಾದ್ ರೈ ಅವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ನಾವಿಲ್ಲಿ ಎಲ್ಲರ ಒಂದು ಜನರ ಒಂದು ಕಷ್ಟವನ್ನು ನೋಡಿಕೊಂಡು ಇಲ್ಲಿ ಒಂದು ಸಮಿತಿಯನ್ನು ಮಾಡಬೇಕೆಂಬ ನೆಲೆಯಲ್ಲಿ ಅವರು ಅಧ್ಯಕ್ಷರಾಗಿ, ನಾನು ಕಾರ್ಯದರ್ಶಿಯಾಗಿ ಅಂದಿನಿಂದ ಇವತ್ತಿನ ತನಕ ಇದ್ದೇವೆ. ಅವರನ್ನು ಕೂಡ ನಾನು ಸ್ವಾಗತಿಸಿದ್ದೇನೆ. ಅದೇ ರೀತಿ ಇನ್ನೋರ್ವರು ನಮ್ಮ ರವೀಂದ್ರ ರೈ ನಮ್ಮೊಟ್ಟಿಗೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಪ್ರತಿಷ್ಠಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ಎರಿಕ್ ಡಿಸೋದರ್ ಅವರು ಬಹುಶಃ ಹೊಸತಾಗಿ ಬಂದಿದ್ದಾರೆ. 1-2 ತಿಂಗಳಾಯ್ತಷ್ಟೇ. ಈ ಹಿಂದೆ ವಿಶ್ವನಾಥ ರೈ ಅವರಿದ್ದರು, ಈಗ ಅವರ ಜಾಗಕ್ಕೆ ಇವರು ಬಂದಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ರಾಜ್ಯ ವಕಫ್ ಸಮಿತಿಯ ಸದಸ್ಯರಾದಂಥ ಅಬ್ದುಲ್ ರಹಮಾನ್ KS ನಮ್ಮೊಂದಿಗಿದೆ. ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಯುವಕ ಸಂಘದ ಅಧ್ಯಕ್ಷರಾದಂಥ AK ಅಬ್ದುಲ್ ರಹಮಾನ್ ಅವರಿಗೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ ಸದಸ್ಯರಾದಂಥ ಇಕ್ಬಾಲ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ಮಾಜಿ ಸದಸ್ಯರಾದಂಥ ಹಸನ್ ಕುಂಜಿ ಅವರು ನಮ್ಮೊಂದಿಗಿದೆ. ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಕೋಶಾಧಿಕಾರಿ ಅಬೀಬ್ರವರು ನಮ್ಮೊಂದಿಗಿದೆ. ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಪಂಚಾಯತ್ ಸದಸ್ಯ ಇಕ್ಬಾಲ್ ರವರು ಬಹುಶಃ ವೇದಿಕೆಗೆ ಬರಬೇಕು ವಿನಂತಿ ಮಾಡ್ತಾ ಇದ್ದೇನೆ. ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿ ಅಮೀರ್ ಅವರು ನಮ್ಮೊಂದಿಗಿದೆ. ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ಸೇರಿದಂಥ ಎಲ್ಲ ನಮ್ಮ ಅಮೀದ್ ರವರು ಇದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರುಗಳು ಕೂಡ ಇದ್ದೀರಿ. ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಮಾಜಿ ಪಂಚಾಯತ್ ಅಧ್ಯಕ್ಷರಂತ ಸೌಕತ್ ಅಲಿ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ಆಹ್ವಾನಿಸ್ತಾ ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಮುಂದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರು ಉದ್ಘಾಟನೆ ಮಾಡುವುದರ ಮೂಲಕ ನಮ್ಮ ಫಲಾನುಭವಿಗಳಿಗೆ ಮಾಹಿತಿಯನ್ನು ಕೊಡುವುದರ ಮೂಲಕ ಕೂಡ ಹೇಳಬೇಕಾಗಿ ಇಲ್ಲಿ ನಮ್ಮ ಶಾಸಕರು ಹೇಳಿದ್ದಾರೆ. ಎಲ್ಲ ಗಣ್ಯರಿಗೆ ಸ್ವಾಗತ ಕೋರುತ್ತಾ ಒಂದೆರಡು ಮಾತುಗಳನ್ನು ಆಡಲು ಈ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರಿನ ವತಿಯಿಂದ ಸಿಕ್ಕ ಈ ಸೌಲಭ್ಯದಿಂದ ನಮಗೆ ತುಂಬ ಉಪಯೋಗವಾಗಿದೆ. ಅದೇ ಥರ 2-3 ತಿಂಗಳಲ್ಲಿ ನಮಗೆ ಬರೀ ಬೇಸಿಕ್ ಮಾತ್ರ ಕಲಿಕೆ ಆದದ್ದು. ಆದ್ದರಿಂದ ಇನ್ನೂ ಇದರ ಯೋಜನೆ ಮುಂದುವರಿದರೆ ನಮಗೆ ತುಂಬ ಉಪಯೋಗ ಆಗ್ತಿತ್ತು. ಇಲ್ಲಿ ತುಂಬಾ ಜನರಿಗೆ ಮನೆಯಲ್ಲಿ ಮಿಷನ್ ಸೌಲಭ್ಯ ಇಲ್ಲ. ಗೌರ್ಮೆಂಟ್ ಇಲ್ಲಿ ತುಂಬಾ ಜನರಿಗೆ ಮನೆಯಲ್ಲಿ ಮಿಷನ್ ಸೌಲಭ್ಯ ಇಲ್ಲ. ಆದ್ರಿಂದ ಗೌರ್ಮೆಂಟ್ ಇಂದ ಮಿಷನ್ ಸೌಲಭ್ಯ ಒದಗಿಸಿದ್ರೆ ತುಂಬಾ ಉಪಯೋಗ ಆಗ್ತದೆ. ಹಾಗೆ ಇಲ್ಲಿ ಫ್ಯಾನ್ ಸಹ ಇಲ್ಲ. ತುಂಬಾ ಶೆಕೆ ಇಲ್ಲಿ. ಬೇಸಿಗೆ ಕಾಲ ಗೊತ್ತುಂಟಲ್ಲ, ಹಾಗೆ ಅದೇ ರೀತಿ ಇನ್ನೂ ಯಾರಾದರೂ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ನಾನು ಮೋಸ್ಟ್ಲಿ 20th ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳು. ಮುಂದಕ್ಕೆ ಇಲ್ಲಿ ನಡೆಯುತ್ತಿರುವ ಈ ತರಗತಿಗೆ ಶಿಕ್ಷಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮತ್ತೆ ಏನಂದ್ರೆ ಈ 3 ತಿಂಗಳ ಕೋರ್ಸ್ ಅವರಿಗೆ ಬೇಸಿಕಲಿ ಮಾತ್ರ ನಮಗೆ ಕಲಿಸಲಿಕ್ಕೆ ಸಾಧ್ಯ ಆದದ್ದು. ಟೈಲರಿಂಗ್ ಅಂದ್ರೆ ಅದರಲ್ಲಿ ಬೇರೆ ಬೇರೆ ಶಾಖೆಗಳಿವೆ. ಅಂದ್ರೆ ಬರೀ ಹೊಲಿಗೆ ಅಲ್ಲದೆ ಕಟ್ಟಿಂಗ್ ಉಂಟು,
ಮತ್ತು ಎಂಬ್ರಾಯ್ಡ್ರಿ ಕ್ಲಾಸ್ ಉಂಟು, ಕುಂದನ್ ವರ್ಕ್ ಉಂಟು, ಮತ್ತು ಥ್ರೆಡ್ ವರ್ಕ್ ಮಾಡೋದಾದರೆ ಸ್ಟೋನ್ ವರ್ಕ್, ಉಲನ್ ವರ್ಕ್, ಥ್ರೆಡ್ ವರ್ಕ್ ಹಾಗೆ ಬೇರೆ ಬೇರೆ ಉಂಟು. ಅದೆಲ್ಲ ಕಲಿಯೋದಾದರೆ ನಮಗೆ ಸಾಕಷ್ಟು ಸಮಯ ಬೇಕು ನಮಗೆ. ಅಂದರೆ 6 ತಿಂಗಳಲ್ಲಿ ಬರೀ ಟೈಲರಿಂಗ್ ಮಾತ್ರ ಕಲಿಸ್ಬೋದು ಪೂರ್ಣವಾಗಿ. ಮತ್ತು ಬರೀ ಎಂಬ್ರಾಯ್ಡ್ರಿ ವರ್ಕ್ ಕಲಿಸೋದು, ಫ್ಯಾಷನ್ ಡಿಸೈನಿಂಗ್ ಕೋರ್ಸು ಕಲಿಸೋದಾದರೆ ಪುನಃ ನಮಗೆ 3 ತಿಂಗಳು ಜಾಸ್ತಿ ಕೊಟ್ಟರೆ ಒಳ್ಳೆದಿತ್ತು ಅಂತ ಮಕ್ಕಳ ವತಿಯಿಂದ ನಾನು ಹೇಳ್ತಾ ಇದ್ದೇನೆ. ಮತ್ತು ಅದೇ ನಾನು ಕೂಡ ಅದನ್ನೇ ಹೇಳೋದು, ಒತ್ತಿ ನಮಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಉಂಟು, ನಮ್ಮ ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿದವರು ಕೂಡ ಜಾಸ್ತಿಯಾಗಿ ಇಲ್ಲಿ ಕಲಿತಾ ಇದ್ದಾರೆ, ಅವರಿಗೆಲ್ಲರಿಗೂ ಸಿಕ್ಕಿದರೆ ಒಳ್ಳೆಯದಿತ್ತು ಅಂತ ನನ್ನೊಂದು ಅಭಿಪ್ರಾಯ. ಹಾಗೂ ನೀವು ಅದಕ್ಕೆ ಸಹಕರಿಸುವುದರಿಂದ ಭರವಸೆಯಿಂದ ಹೇಳ್ತಾ ಇದ್ದೀನಿ. ಮತ್ತು ನಾನು ಇಲ್ಲಿ ಒಂದು ಮುಖ್ಯವಾಗಿ ಹೇಳೋದಾದರೆ, ನಮ್ಮ ಸರ್ ಅವರಿದ್ದಾರೆ, ನಾನು ಅವರ ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ನಾನು ರಾಮಕೃಷ್ಣ ಹೈಸ್ಕೂಲಲ್ಲೇ ಕಲಿತಿದ್ದು ಅಷ್ಟೇ, ಬೇರೇನು ಹೇಳಲಿಕ್ಕಿಲ್ಲ. ಸಹಕರಿಸುವರೆಂದು ಅದು ಅವರಿಗೂ ಕೂಡ ತುಂಬ ಇಂಟ್ರೆಸ್ಟಲ್ಲಿ ಇದ್ದಾರೆ, ತುಂಬ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕೂಡ ಇದ್ದಾರೆ. ಅವರಿಗೆ ಏನಾದರೂ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮತ್ತು ಆಸಿಫ್ ಹೊಸಕೊರಳು ಇವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಮುಂದಕ್ಕೆ ನಮ್ಮ ಶಾಸಕರು ಮಾತಾಡುವ ಸಾಮಾಜಿಕ ನೆಲೆಯಲ್ಲಿ ಸ್ಥಾಪಿಸಲ್ಪಟ್ಟಂತಹ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಇದರ ವತಿಯಿಂದ ಕೊಣಾಜೆಯ ಮಂಗಲ ಯುವಕ ಮಂಡಲದ ಆ ಸ್ಥಳದಲ್ಲಿ ಏರ್ಪಡಿಸಿದಂತಹ ಈ ಒಂದು 3 ತಿಂಗಳ ಟೈಲರಿಂಗ್ ತರಬೇತಿಯ ಆ ಒಂದು ಪ್ರಮಾಣ ಪತ್ರವನ್ನು ವಿತರಿಸುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತವಂಥ ನಮ್ಮೆಲ್ಲ ಗೌರವಿತರಿಗಿರಂಥ ರವೀಂದ್ರ ಮಾಸ್ಟರ್ ಅವರೇ, ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರು, ಈ ಒಂದು ಸಂಸ್ಥೆಯ ಈ ಸ್ಥಳೀಯ ಮಟ್ಟದ ನಮ್ಮ ಮುಖ್ಯ ಅಧ್ಯಕ್ಷರಾಗಿರುವಂಥ ಪ್ರಸಾದ್ ಕಲ್ಲಿಮಾರ್ ಅವರೇ, ವಿಜಯ ಗ್ರಾಮೀಣ ಪ್ರತಿಷ್ಠಾನದ ಸನ್ಮಿತ್ರ ಅಧಿಕಾರಿಯಾಗಿರುವಂತಹ ಎಡ್ರಿಕ್ ಅಜಯ್ ಡಿಸೋಸರವರೇ, ಈ ಕಾರ್ಯಕ್ರಮ ನಡೆಸುವಂಥ ಅಚ್ಯುತ ಗಟ್ಟಿರವರೇ, ರೆಹಮಾನ್ ರವರೇ, ಅದೇ ರೀತಿ ಹಕ್ಕರವರೇ, ನಮ್ಮ ಜೊತೆ ಪುತಾಖನವರೇ, ಹಬೀಬ್ ಅವರೇ, ರೆಹಮಾನ್ ಕೋರ್ಜಾಲ್ ಅವರೇ, ಸೌಕತ್ ಅವರೇ, ಇನ್ನಿತೆಲ್ಲ ಇಕ್ಬಾಲ್ ಮತ್ತು ಅಮೀರ್ ಮತ್ತು ಇನ್ನಿತೆಲ್ಲ ನಮ್ಮ ಈ ಒಂದು ಟ್ರೈನಿಂಗ್ ಪಡೆದಂಥ ಸೋದರರೇ ಹಾಗೂ ಇಲ್ಲಿರುವ ಎಲ್ಲ ನಮ್ಮ ಪದಾಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಪ್ರತಿಯೊಂದು ಹಿತೈಷಿಗಳೇ, ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಇವತ್ತು ಬಹುಶಃ ಈ ಒಂದು ನಮ್ಮ ಕೊಣಾಜೆ ಮತ್ತು ಸುತ್ತಮುತ್ತ ಗ್ರಾಮದ ಯುವತಿಯರಿಗೆ ಸ್ವಾವಲಂಬನೆ ಯೋಜನೆ ಆಗಿರುವಂತಹ ಒಂದು ಕಾರ್ಯಕ್ರಮವನ್ನು ಬ್ಯಾಂಕ್ ಆಫ್ ಬರೋಡಾ ತಮ್ಮ ವಿಜಯ ಪ್ರತಿಷ್ಠಾನ ಮುಖಾಂತರ ಹಮ್ಮಿಕೊಂಡಿರುವುದು. ಇವತ್ತಿದ್ದು ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮದ ಕೂಡ ಮುಂದಿನ ಯಾರಿದ್ದು ಟ್ರೈನಿಂಗ್ ತಾವು ಪಡ್ಕೊಂಡಿದ್ದೀರಿ ಇದನ್ನು ಮುಂದುವರಿಸಿಕೊಂಡು ಹೋದರೆ ಇದು ಯಾವ ಹಂತಕ್ಕೂ ಕೂಡ ಮುಟ್ಟಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೆಲ್ಲರೂ ಆಲೋಚನೆ ಮಾಡಬೇಕು, ಯಾವುದೇ ಒಂದು ಅತ್ಯಂತ ದೊಡ್ಡ ಕೆಲಸ ಅತಿ ಯಶಸ್ವಿಯು ಅದು ಸಡನ್ನಾಗಿ ನೇರವಾಗಿ ದೊಡ್ಡ ಸ್ಥಾನಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಈ ಸಣ್ಣದಿಂದಲೇ ಪ್ರಾರಂಭ ಆಗಿ ಅದು ಹೋದದಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಆದ ಕಾರಣ ಅವಕಾಶ ಸಿಕ್ಕುವುದು ಭಾಳಷ್ಟು ಕಡಿಮೆ. ಸಿಕ್ಕಿದಂಥ ಸಂದರ್ಭದಲ್ಲಿ ಆ ಸದವಕಾಶವನ್ನು ತಾವು ಆಯ್ಕೆ ಮಾಡಿಕೊಂಡು ತಮ್ಮ ಸಮಯ ಮೀಸಲಿಟ್ಟುಕೊಂಡು ಇಲ್ಲಿ ಬಂದು ಆ ಟ್ರೈನಿಂಗನ್ನು ಪಡೆದುಕೊಂಡು ಇವತ್ತು ಸ್ವಲ್ಪ ಮಟ್ಟಿನ ಆ ಒಂದು ಟೈಲರಿಂಗಲ್ಲಿ ಪರಿಣಿತರಾದವರು ನೀವು ಸಂಪೂರ್ಣವಾಗಿ ಆಸಕ್ತಿ ವಹಿಸಿದರೆ ಮುಂದಿನ ದೊಡ್ಡ ಮಟ್ಟ ಫೇಮಸ್ ಟೈಲರಿಂಗ್ ಸಂಸ್ಥೆಯಾಗಿ ನಿಮ್ಮ ಮಾಲಕತ್ವ ವಹಿಸಿಕೊಳ್ಳುವಂಥ ಎಲ್ಲ ಅವಕಾಶ ನಿಮಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಇದರಲ್ಲಿ ನಿಮಗೆ ಆಸಕ್ತಿ ಇರುವಂಥ ವಿಚಾರ ಇದು. ಅದಕ್ಕೆ ನಾನು ಇದನ್ನು ಬ್ಯಾಂಕ್ ಆಫ್ ಬರೋಡಾ ಮುಖ್ಯಸ್ಥರಿಗೂ ನಮ್ಮ ವಿಜಯ ಪ್ರತಿಷ್ಠಾನ ಸದಸ್ಯ ಊರವರಿಗೂ ಇದಕ್ಕೆ ಆಸಕ್ತಿ ವಹಿಸಿದಂಥ ಮಂಗಲ ಗ್ರಾಮೀಣ ಯುವಕ ಅಧ್ಯಕ್ಷ ಸದಸ್ಯ ಶುಭಾಶಯ ಸಲ್ಲಿಸುವಂಥದ್ದು. ಎರಡನೇದು ಬಹುಶಃ ನೀವು ಈಗಾಗಲೇ ಆ ಒಂದು ಮಿಷನ್ಗೆ ಸಮಯ ಫ್ಯಾನ್ ಗೀನೆಲ್ಲ ಹೇಳಿದ್ದೀರಿ, ಫ್ಯಾನ್ AC ಹಾಕಿ ಕೊಡ್ತಾರೆ, ಟೆನ್ಷನ್ ಮಾಡ್ತಾರೆ. ಎರಡನೇದು ಬಹುಶಃ ತಾವು ಕಲ್ತಿದ್ದೀರಿ, ಇನ್ನು ನೀವು ಸ್ವಲ್ಪ ಮಟ್ಟಿನ ಪ್ರಾಕ್ಟೀಸ್ ಎಲ್ಲ ಮತ್ತೆ ಮರ್ತು ಹೋಗ್ತದೆ ಮನೆಗೆ ಹೋದರೆ. ಅದಕ್ಕೆ ಎಲ್ಲರಿಗೂ ಕೂಡ ಒಂದು ಸೂಯಿ ಮಿಷಿನ್ ಸಿಕ್ಕಿದೆ ಉತ್ತಮ ಅಂತೇಳಿ ಒಂದು ಭಾವನೆ ಎಲ್ಲರಿಗೂ ಕೂಡ ಇದೆ. ನಾನು ಕೂಡ ಇಲ್ಲ ತಪ್ಪಂತ ಹೇಳೋದಿಲ್ಲ. ಆದರೆ ಇದರಲ್ಲಿ 2 ಅಂಶಗಳು ಕೂಡ ಇದೆ. ಹಿಂದೆ ನಾವು ಕೂಡ ಬೇರೆ ಫ್ರೀ ಕೊಡ್ತಾ ಇದ್ದೇವೆ. ಈ ಫ್ರೀ ತೆಕೊಂಡು ಮನೆಯಲ್ಲಿ ಇಟ್ಟರೆ ಮತ್ತು ಮಣ್ಣು ಇಡೋದು ತನಕ ಮನೆಯಲ್ಲಿ ಉಪಯೋಗ ಮಾಡೋದಿಲ್ಲ. ಕೆಲವರು ಮಾತ್ರ ಅದನ್ನು ಉಪಯೋಗ ಮಾಡ್ತಾರೆ. ಯಾವುದು ಉಪಯೋಗ ಮಾಡ್ತಾರೆ ಒಂದು. ಎರಡನೇದು, ಮನೆಯಲ್ಲಿ ತಗೊಂಡು ಹೋದರೆ ನೀವು ಮನೆಯದು ಮತ್ತು ನಿಮ್ಮ ಆ ಒಂದು ಪಾರ್ಟ್ ಟೈಮ್ ಹಾಬಿ ಟೈಮ್ ಆಗಿ ಅದನ್ನು ಉಪಯೋಗವಾದ ವಿಚಾರ ಆಗುವಂಥದ್ದು. ನಾನು ಅದಕ್ಕೆ ನನ್ನ ಸಲಹೆ ಅಂದರೆ ಇದೊಂದು ಭಾಗ. ನಾನು ಅದಕ್ಕೆ ಅದೇ ಟೈಮ್ಗೆ ಮೈನಾರಿಟಿ ಮಿನಿಸ್ಟರ್ ಫೋನ್ ಕೂಡ ಬಂತು. ನಾನು ಅವ್ರಿಗೆ ಹೇಳಿದೆ ಈ ರೀತಿ ಕೇಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಮುಂದಿನ ಬಫ್ ಕೌನ್ಸಿಲ್ ಮುಖಾಂತರ ಆ ಸೂಯಿಂಗ್ ಮಿಷನ್ ಕೊಡುವಂತಹ
ಯೋಜನೆ ಹಮ್ಮಿಕೊಳ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಲಿಸ್ಟ್ ಮಾಡಿ, ಆ ಲಿಸ್ಟ್ ಅನುಗುಣವಾಗಿ ಅದನ್ನು ಮಾಡುವ. ಡೋಂಟ್ ವರಿ. ಈಗ ನೀವೇನಿದೆ ನಿಮ್ಮ ಗ್ರಾಮದಲ್ಲಿ ಎಷ್ಟು ಮಹಿಳೆಯರಿಗೆ, ಒಂದು ಇಲ್ಲಿ ಟ್ರೈನಿಂಗ್ ಪಡೆದುಕೊಂಡವ್ರು ಮಾತ್ರ ಅಲ್ಲ, ಪಡೆದಿದ್ದವರು ಕೂಡ ತುಂಬ ಜನ ಇರ್ತಾರೆ. ಎಷ್ಟು ಜನದಲ್ಲಿ ಬೇಕು ಅಂತ ಮತ್ತೆ ಬೇಕಂದ್ರೆ ಕೆಲವು ಎಲ್ಲರೂ ಕೂಡ ಕೊಡ್ತಾರೆ, ಬೇಕು ಕೊಡ್ತಾರೆ, ಬೇಡವರು ಕೂಡ. ಅದು ಯಾರು ನಿಜವಾದ ಅರ್ಹತೆ ಇಲ್ಲೋ ಅಂತ ನೋಡಿಕೊಂಡು ಅದನ್ನು ಸ್ಕ್ರೂಟಿನಿ ಮಾಡಿ ಒಂದು ಲಿಸ್ಟ್ ಮಾಡಿ ನಾವು ಇಟ್ಕೊಳ್ಳಿ. ಅಲ್ಲಿ ನಮಗೆ ಆ ಸ್ಕೀಮ್ ನಾವು ಅವರು ಅದನ್ನು ಜಾರಿಗೆ ತಂದಾಗ ಅದನ್ನು ನಾವು ಮಾಡಿದ ಕೆಲಸ ನಾವು ಮಾಡುವ. ಒಂದು. ಎರಡನೇದು ನಾನು ಹೇಳಿದೆ ಅಂತ ಹೇಳಿದರೆ, ಈಗ ನೀವು ಕಲಿತವರು ಇವರೊಂದು ಕರೆಕ್ಟ್ ಒಂದು ಗ್ರೂಪ್ ಮಾಡಿದರು. ಕಲಿತವರು ನೀವು ಕಲಿತವ್ರು ಒಂದು 20 ಜನ, ಎಷ್ಟು ಜನ ಇದ್ದೀರಿ ಇಲ್ಲಿ? 30 ಜನ. ಎಲ್ಲದಲ್ಲಿ ಕಂಟಿನ್ಯೂ ಆಗ್ತಾ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ಅದು ಮಿನಿಮಮ್ ಒಂದು 20 ಜನ, 30 ಆದರೆ ಬೆಸ್ಟ್. ನೀವು ಕನಿಷ್ಠ 20 ಜನ ಆದರೂ ಕೂಡ ಒಂದು ಟೀಮ್ ಮಾಡಿದರೆ ಇವರಿಗೆ ನಾವೇನಾದರೂ CSR ಮುಖಾಂತರ ಇವನು ಬ್ಯಾಂಕ್ನವ್ರು ಸಪೋರ್ಟ್ ಮಾಡ್ತಾರೆ, ನಾವು ಬೇರೆಯವ್ರ ಮುಖಾಂತರ ಸೇರಿಕೊಂಡು, ಈ ಮಿಷಿನ್ ಅಲ್ಲ, ಇನ್ನೊಂದು ಮಿಷಿನ್ ಬರ್ತದೆ. ಯಾವುದು? ಹೈ ಸ್ಪೀಡ್ ಮಿಷಿನ್. ಅದನ್ನು ನಾವೇನು ಹಾಕಿಕೊಟ್ಟು ಒಂದು ಸಣ್ಣ ಮಟ್ಟದ ಒಂದು ಸ್ಮಾಲ್ ಇಂಡಸ್ಟ್ರಿ ಅಂತ ಪ್ರಾರಂಭ ಮಾಡಿದರೆ, ಕರೆಕ್ಟ್ ಒಬ್ಬರು ಕಟ್ಟಿಂಗ್ ಟೀಚರ್ ಅನ್ನೋಕ್ಕೆ ಇಟ್ಟರೆ ಇವರಿಗೆ ಆಗುವಂಥ ಬ್ರ್ಯಾಂಡಿನಲ್ಲಿ ಇವರಿಗೆ ಸ್ಟಿಚ್ ಮಾಡ್ಬೋದು. ಅದು ದೊಡ್ಡದೇನೋ ಅಂತಲ್ಲ, ಸಿಂಪಲ್ ಆಗುವಂತಹ ಮನೆಯಲ್ಲಿ ಮಹಿಳೆ ಉಪಯೋಗ ಮಾಡುವಂತಹ ಬೇರೆ ಬೇರೆ ಅದೊಂದು ಸಿಂಪಲ್ ಆಗಿ ಬ್ರ್ಯಾಂಡ್ ಮಾಡಿ ಅದನ್ನು ಮಾಡ್ಬೋದು. ಅದು ನಮಗೆ ಅದು ಕೂಡ ಬರ್ತದೆ ಎಡಿಷನ್ ಮಾಡಿದರೆ. ಇವ್ರದ್ದು ಬ್ರ್ಯಾಂಡ್ ಮಾತ್ರ ಅಲ್ಲ, ಇವ್ರು ಇಷ್ಟು ಮಾಡೋದು ಸಾಕು, ಇವ್ರು ಬಂದು ಜಾಬ್ ಕೊಡ್ತಾರೆ. ಯಾರು? ದೊಡ್ಡ ದೊಡ್ಡ ಕಂಪನಿಯವರು ಉಂಟಲ್ಲ, ಅವ್ರು ಕಟ್ಟಿಂಗ್ ಎಲ್ಲ ಮಾಡಿ ಬಟ್ಟೆ ಎಲ್ಲ ಅವರೇ ಕೊಟ್ಟು ಬಿಡ್ತಾರೆ. ಇವ್ರು ಬರೀ ಸ್ಟಿಚ್ ಮಾಡಿ ಕೊಡಲಿಕ್ಕೆ. ಇವರಿಗೆ ಈಗ 20-30 ಜನ ಆದರೆ ಇವ್ರಿಗೆ 3 ಶಿಫ್ಟಲ್ಲಿ 100 ಜನರಿಗೆ ಆಗ್ಬೋದು. 8 ಗಂಟೆ ಕೆಲಸ, ಒಳ್ಳೆ ಇನ್ಕಮ್ ಕೂಡ ಆಗ್ತದೆ. ಇವರಿಗೆ ಮಿನಿಮಮ್ ಒಬ್ಬೊಬ್ಬರಿಗೆ 25,000 ತನಕ ಮಿನಿಮಮ್ ದುಡಿಬೋದು. ಕರೆಕ್ಟ್. ನಾನೀಗ ಬೇರೆ ಬೇರೆ ಕಡೆ ನೋಡಿದ ಮಟ್ಟಿನಲ್ಲಿ ಆ ಒಂದು ಟೀಮ್ ವರ್ಕ್ ಬೇಕು, ಆ ಒಂದು ಒಗ್ಗಟ್ಟು ಬೇಕು. ಅದನ್ನು ನೀವು ಪ್ರಾರಂಭ ಆಗ ಮಾತ್ರ ಇವರು ಕೊಟ್ಟಂಥ ಬೇಸಿಕ್ ಟ್ರೈನಿಂಗ್ ಎಲ್ಲ ಅದು ಪರಿಪೂರ್ಣವಾಗಿ ಆಗ್ತದೆ. ಅದಕ್ಕೇನು ಸಹಕಾರ ಬೇಕು, ಖಂಡಿತವಾಗಿ ಅದನ್ನು ಸಹಕಾರ ಕೊಡುವಂಥ ಕೆಲಸ ಇವತ್ತು ಆಗ್ತದೆ. ಅದು ನೀವು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಾವೀಗ ಇದ್ದೀರಿ, ನಿಮ್ಮ ಮಂಗಲ ಗ್ರಾಮೀಣ ಯುವಕ ಮಂಡಲ ಅಲ್ಲ, ನೀವು ಮಂಗಲ ಗ್ರಾಮೀಣ ಯುವತಿ ಮಂಡಲ ಅಂತ ಮಾಡಿ. ಹೌದಪ್ಪ, ಅದನ್ನು ರಿಜಿಸ್ಟರ್ ಮಾಡಿ. ಮಂಡಲ ಅಂತ ಇತ್ತು, ಮಾಡಿ ಮಹಿಳಾ ಮಂಡಲ ಮಾಡಿ. ಏನೋ ಒಂದು ರಿಜಿಸ್ಟ್ರೇಷನ್ ಆಗಬೇಕಲ್ಲ, ಒಂದು ರಿಜಿಸ್ಟ್ರೇಷನ್ ಆಗಬೇಕು. ಆ ಒಂದು ಇದಕ್ಕೆ ಅವ್ರು ಮಾಡಿಕೊಂಡು ಅವರಿಗೆ ಒಂದು ಸ್ಥಳದಲ್ಲಿ ಇವರು ಹೇಳಿದಾಗೆ ಒಂದು ಟೆಂಪರ್ ಒಂದು ಈಗ ಟೆಂಪರಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸ್ವಲ್ಪ ಗ್ರೂಪ್ದೆಲ್ಲ ಮಾಡಿ ಇಲ್ಲೇ ಒಂದು 10-15 ಮಿಷಿನ್ ಹಾಕಿಕೊಂಡು ನೀವೊಂದು ಸ್ಟಾರ್ಟಿಂಗ್ ಮಾಡಿದರೆ ಒಂದೆರಡು ಸಿಂಪಲ್. ಈಗ ನೋಡಿ ನಮ್ಮ ಮನೆಗೆ ನಮ್ಮ ಎಲ್ಲ ನಿಷ್ಕಾತ ರೂಪಾಯಿ ಇಲ್ಲ, ನಾವು ತರ್ತೇವೆ. ಈಗ ನಮ್ಮ ಫಸ್ಟ್ ಟೈಮ್ ಕೊಡಲಿಕ್ಕೆ 1,000 ಆರ್ಡರ್ ಮಾಡ್ತೇವೆ ಕೊಡಲಿಕ್ಕೆಲ್ಲ. ಹಾಗೆ ಕಾಸು ಕೊಂಡವರಲ್ಲ, ಎಷ್ಟು ಇನ್ಕಮ್ ಅದರಲ್ಲಿ. ಅದೇನು ಸಿಂಪಲ್, ಅದೇನು ಇದೆ, ಅದಕ್ಕೆ ಡಿಸೈನ್ ಏನಿಲ್ಲ. ಇಟ್ಸ್ ವೆರಿ ಸಿಂಪಲ್. ಅದ್ರದ್ದು ಎಷ್ಟು ಡಿಮಾಂಡ್ ಇದೆ. ಇವರದ್ದು ನಾವೊಂದು ಬ್ರ್ಯಾಂಡ್ ಮಾಡಿ ಇವನ್ನೆಲ್ಲ ಮಾರ್ಕೆಟಲ್ಲಿ ಇಟ್ಟರೆ ಮತ್ತು ಅದು ಸ್ಟಾರ್ಟಿಂಗ್ ಮಾತ್ರ. ನೀವತ್ತಿನಿಂದ ಪ್ರಾರಂಭ ಮಾಡಿದರೆ ಅದು ಮತ್ತೆ ಹೋಗಿ ಎಲ್ಲಿ ಮುಟ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಒಂದಕ್ಕೊಂದು ಚೈನ್ ಲಿಂಕ್ ಆಗಿಕೊಂಡೇ ಹೋಗೋದು. ಈಗ ನೀವು 3 ತಿಂಗಳ ಹಿಂದೆ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಕೂಡ ಗೊತ್ತಿಲ್ಲ ಈ ರೀತಿ ಕಾರ್ಯಕ್ರಮ ಆಗ್ತದೆ, ನಾವಿಲ್ಲಿ ಬರ್ತೇವೆ, ನಾವು ಮಾಡ್ತೇವೆ. ಇವರು ಅದನ್ನು ಬಂದರು, ಇವರು ಸೇರಿ ಮಾಡಿದರು, ನೀವು ಬಂದ್ರಿ, ನಾವು ಬಂದೆವು. ಇದರಲ್ಲಿ ಒಂದಕ್ಕೊಂದು ಅದು ಕನೆಕ್ಷನ್ ಹಾಕ್ಕೊಂಡು ಒಂದು ಹಂತಕ್ಕೆ ಸ್ವಾವಲಂಬನೆವಾದ ಬದುಕು ಕಾಣುವಂಥ ಅವಕಾಶ ಆಗ್ತದೆ. ಅದಕ್ಕೆ ಬೇಕಾಗಿ ಈ ಒಂದು ಈ ಟ್ರೈನಿಂಗ್ನ ನಿಜವಾದ ಅರ್ಥ ಅಂತ ಹೇಳಿದರೆ ಫೈನಲ್ ಎಂಡ್ ಇಸ್ ದ್ಯಾಟ್ ನಿಮ್ಮ ಕಾಲಲ್ಲಿ ನೀರು ನಿಲ್ಲುವಂಥ ಒಂದು ಯೋಜನೆ ಹಮ್ಮಿಕೊಳ್ಳುವುದೇ ಎಲ್ಲ ಟ್ರೈನಿಂಗ್ನ ಮುಖ್ಯ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವ್ರದ್ದೇ ಮತ್ತು ಬ್ಯಾಂಕ್ ಆದ ಕಾರಣ ನಿಮ್ಮೆಲ್ಲ ಕೂಡ ಸಮರ್ಪಕವಾಗಿದ್ದರೆ ಸ್ಮಾಲ್ ಇಂಡಸ್ಟ್ರಿ ಮಾಡಲಿಕ್ಕೆ ಮುದ್ರಾ ಯೋಜನೆ ಮುಖಾಂತರ ನಿಮಗೆ ಅನುದಾನ ಕೂಡ ಸಿಗ್ತದೆ. ಇವತ್ತು ಬ್ಯಾಂಕ್ ಇರಲಿ, ಸರ್ಕಾರ ಇರಲಿ, CSRನವರಲ್ಲಿ ಇದು ಯಾವುದೇ ಸಹಕಾರ ಮಾಡಲಿಕ್ಕೆ
ಯಾವುದೇ ಆ ಯೋಜನೆ ರೂಪಿಸಲಿಕ್ಕೆ ಸಹಕಾರ ಮಾಡಲಿಕ್ಕೆ ಎಲ್ಲರೂ ಕೂಡ ತಯಾರಿದ್ದಾರೆ. ಪ್ರಶ್ನೆ ಏನು, ಒಬ್ಬರೊಬ್ಬರೇ ವಿಶ್ವಾಸವಿಲ್ಲ ಅಂತ ಪರಿಸ್ಥಿತಿ. ಜನರಿಗೆ ಏನಾಗಿದೆ, ಇದು ಯಾವಾಗ ಇವರು ಕೊಡಲಿಕ್ಕೆ ಸುಮ್ಮನೆ ಬ್ಯಾಂಕಿನವರು ಇದೆ, ಈ ಮುದ್ರೆಗಿದ್ರೆಲ್ಲ ಆಗಲಿಕ್ಕೆ ಉಂಟ, ಅದೆಲ್ಲ ಪೇಪರಲ್ಲಿ ಟಿ ವಿಯಲ್ಲಿ ರಾಜ್ಯಕ್ಕೆ ಸುಮ್ಮನೆ ಮಾತಾಡಿ ಹೋಗ್ತಾರೆ, ಅವರಲ್ಲಿ ಉದಾಸೀನ ಇರಲಿಕ್ಕೆ ಆಯಿತು. ಇವ್ರದ್ದೇನಿದೆ, ಹಿಂದೆ ತಗೊಂಡವನೇ ಸರಿ ಕಟ್ಟಲಿಲ್ಲ, ಅವನೇ ಬಂದು ಮಾಡಿ ಮೋಸ ಮಾಡಿ ಹೋಗಿದ್ದಾನೆ. ಇವರೆಲ್ಲರೂ ಕೂಡ ಮೋಸ ಮಾಡುವರು ಅಂತ ಹೇಳಿಕೊಂಡು ಈ ಭಾವನೆಯವರಿಗೆ ಬಿಟ್ಟಿದೆ. ಯಾಕೆ, ಆ ಮೋಸ ಮಾಡಿದವರು ಕೂಡ ಇದ್ದಾರೆ, ಇಲ್ಲ ಅಂತಲ್ಲ ಅಲ್ವಾ. ಏನಾದರೂ ಈ ಪ್ರಾಜೆಕ್ಟ್ ಅಂತ ತೆಕ್ಕೊಳ್ಳೋದು, ಮ್ಯಾನೇಜರ್ ಅವನು ಕರುಣೆಯಿಂದ ಮ್ಯಾನೇಜರ್ ಪಾಪ ಒಂದು ಕರುಣೆಯಿಂದ ಅದಕ್ಕೆ ಕೊಡುವುದು, ಕೊಟ್ಟ ನಂತರ ಬಡ್ಡಿಯೂ ಕಟ್ಟುವುದಿಲ್ಲ, ಅಸಲು ಕಟ್ಟಲ್ಲಿ ಹೋಗೋಣ ಮುದ್ರನೇ ಇಲ್ಲ, ಬಂದು ಮಾಡಿ ಹೋಗಿರ್ತಾರೆ. ಮತ್ತು ಮ್ಯಾನೇಜರ್ ನೋಟಿಸ್, ಅದಕ್ಕೆ ಯಾರು ರಿಸ್ಕ್ ತೆಕ್ಕೊಳ್ಳಿಕ್ಕೆ ಹೋಗುದು ಅಂಥ ಒಂದು ಪರಿಸ್ಥಿತಿ ಆಗಿದೆ. ನೀವೇನಾದರೂ ಸ್ಟಾರ್ಟಿಂಗಿಂದ ವಿಶ್ವಾಸವಾಗಿ ಕರೆಕ್ಟಾಗಿ ಹೋದರೆ ಎಲ್ಲರಿಗೂ ಆಟೋಮೆಟಿಕ್ ಅದು ಪ್ರೋತ್ಸಾಹ ಕೊಡೋ ಕೆಲಸ ಇವತ್ತು ಮಾಡ್ತಾರೆ. ಆದ ಕಾರಣ ಈ ಒಂದು ಯೋಜನೆ ನೀವು ಹಮ್ಮಿಕೊಳ್ಳಿ. ನಾವು ಮಿಷನ್ಗೆ ಬೇಕಾದ್ರೆ ಬ್ಯಾಂಕ್ನವರು ಸಹಕಾರ ಮಾಡ್ತಾರೆ, ನಾವು ಕೂಡ ಬೇರೆ ಥರ ಮಾತಾಡುವ ಒಂದು 20 ಮಿಷನ್ ಥರ ಮಾಡಿಕೊಂಡು ಒಂದು ಮಾಡೆಲ್ ಆಗಿ ಅದು ನೆಕ್ಸ್ಟಿಗೆ ಮಾತಾಡ್ಬೋದು. ಈಗ ನಾವೊಮ್ಮೆ ಸ್ಟಾರ್ಟ್ ಮಾಡಿದೆ ಮತ್ತೆ ಆಟೋಮೆಟಿಕ್ ಒಂದೇ ಕೊಂದು ಬರ್ತದೆ. ಮತ್ತು ಸ್ಟಾರ್ಟಿಗೆ ನಮಗೆ ಗೊತ್ತಿರೋದಿಲ್ಲಲ್ಲ ಇದರಲ್ಲಿ. ಆದ ಕಾರಣ ಇದು ನೀವು ಮತ್ತೆ ನೀವು ಒಮ್ಮೆ ಅದಕ್ಕೆ ಪ್ರಾರಂಭ ಮಾಡಿದರೆ ನೀವು ಕರೆಕ್ಟಾಗಿ ಅದಕ್ಕೆ ಇರಬೇಕು. ಅದಕ್ಕಾಗಿ ನಾನು ನಿಮಗೆ ಹೇಳೋದಿಷ್ಟೇ, ಒಂದು 20 ಮೆಂಬರ್ಸ್ ಅದನ್ನು ನೋಡಿಕೊಂಡು ಒಂದು ಇದು ಮಾಡಿ. ಮತ್ತು ಕೆಲವು ಬರ್ಬೋದು, ಕೆಲವು ಬಿಟ್ಟು ಹೋಗ್ತಾರೆ, ಬರ್ತಾರೆ, ಅದು ಅವರಿಗೆ ಇಷ್ಟ ಇದ್ದಾಗ ಎಲ್ಲೇ ನಿಲ್ಬೇಕಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಒಂದು ಸಂದರ್ಭ ಬಿಡ್ತಾರೆ, ಹೊಸಬರು ಬರ್ತಾರೆ, ಅದೇನೋ ಅದೊಂದು ಸಿಸ್ಟಮ್ ರನ್ ಆಗ್ತಾ ಇರ್ತದೆ. ಆ ರೀತಿ ಒಂದು ಯೋಚನೆ ತಾವೆಲ್ಲ ಮಾಡಬೇಕು. ಅದಕ್ಕಾಗಿ ನಮ್ಮ ಸಹಕಾರ ನಾವೆಲ್ಲ ಕೊಡುವಂತ ನಾನು ಹೇಳಿಕೊಳ್ತಾ ನಿಮ್ಮೆಲ್ಲ ನಾನು ವಿಶೇಷವಾಗಿ ನಾನು ಇವತ್ತು ಅಭಿನಂದಿಸ್ತೇನೆ. ಹಿಂದೆ ಒಂದು ಯಾವ ಒಂದು ಮಾತಿತ್ತು ಏನಂತ ಹೇಳಿದರೆ, ನಾವು ಇಬ್ಬರಿಗೆ ಮೀನು ಕೊಡುವ ಬದಲು ಮೀನು ಹಿಡಿಲಿಕ್ಕೆ ಕಲಿಸಬೇಕಂತ. ಯಾಕಂತೇಳಿ ಮೀನು ಕೊಟ್ಟರೆ ಅವನು ಅವತ್ತು ಮಾತ್ರ ತಿನ್ನಲಿಕ್ಕೆ ಸಾಧ್ಯವಿದೆ. ಮೀನು ಹಿಡಲಿಕ್ಕೆ ಕಲಿಸಿದರೆ ಅದು ಯಾವಾಗ ಬೇಕು ಆಗ ಹಿಡಿದು ಅವನಿಗೆ ತಿನ್ನುವಂಥ ಕೆಲಸ ಆಗಬೇಕು. ಈಗ ನಾವು ಮೀನು ತಿನ್ನಲಿಕ್ಕೆ ಮಾತ್ರ ಅಲ್ಲ, ಮೀನು ಹಿಡಲಿಕ್ಕೆ ಮಾತ್ರ ಅಲ್ಲ, ಮೀನಲ್ಲಿ ಸಿಕ್ತಂತ ತೋರಿಸುವಂಥ ಕೆಲಸ ಕೂಡ ಇವರು ಮಾಡ್ತಾ ಇದ್ದಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಿಮಗೆಲ್ಲರ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ನೀವೆಲ್ಲರೂ ಕೂಡ ಈ ತಮ್ಮ ವೃತ್ತಿಯಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಮಾಡಲಿ. ಅದೇ ರೀತಿ ತಾವು ಹೇಳಿದ್ದೀರಿ ಫ್ಯಾಷನ್, ಅದಕ್ಕೆ ಒಂದೊಂದು ಹಂತ ಇದೆ. ಈಗ ಇವರ ಯೋಜನೆ ಬೇಸಿಕ್ ಟ್ರೈನಿಂಗ್ ಮಾತ್ರ, ನೆಕ್ಸ್ಟು ಕೂಡ ಎಂಬ್ರಾಯ್ಡರಿ ಸಪೋರ್ಟ್ ಕೊಟ್ಟರೆ ಅದು ಕೂಡ ಅವರಿಗೆ ಈಸಿ ಆಗ್ತದೆ. ಇದೆಲ್ಲ ಕೂಡ ಸರಿಯಾದ ನಿಮಗೆ ನಿಮ್ಮ ಮಂಗಲಗ್ನ ಯುವಕ ಮಗ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಇವರಿಗೆ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಎಷ್ಟು ವರ್ಷ ಆಯಿತು ನಿಮ್ಮದು? 40 ವರ್ಷ ಆಯಿತು. ನೀವು ಯಾಕೆ ಅಪ್ಲಿಕೇಶನ್ ಹಾಕೋದಿಲ್ಲ? ನಮಗೆ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಫ್ಯಾಷನ್ ಡಿಸೈನ್ ವಿದ್ಯಾರ್ಥಿಗಳಿಗೆ ಕಲಿಸಿದ್ರೆ ನಿಮಗೆ ಫ್ರೀ ಗೌರ್ಮೆಂಟ್ ದುಡ್ಡು ಕೊಡ್ತದೆ ನಿಮಗೆ. ಈಗ ಯಾರ್ಯಾರು ತೆಕ್ಕೊಂಡು ಗೌರ್ಮೆಂಟ್ ತಗೊಂಡು ಮೋಸ ಮಾಡಿ ಹೋಗ್ತಾರೆ. ಆ್ಯಕ್ಚುಲಿ ಗೌರ್ಮೆಂಟ್ 34 ಜನ ಸೇರಿಸ್ತಾರೆ ಅವರು, ಯಾರು ಸೋದರರು ಸೇರಿಸಿ ಇವರಿಂದಲೂ ಕೂಡ ದುಡ್ಡು ತೆಕ್ಕೊಳ್ಳೋದು, ಗೌರ್ಮೆಂಟಿಂದಲೂ ಕೂಡ ದುಡ್ಡು. ಇವಾಗ ಪಾಪ ಗೊತ್ತಿರೋದಿಲ್ಲ ಇದು ಫ್ರೀ ಅಂತೇಳಿ. ಆಯಿತು, ಅವರವರು ಎಜುಕೇಷನ್ ನಾವು ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳಿ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಗೌರ್ಮೆಂಟ್ ಅವರಿಗೆ ಸ್ಕಿಲ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಇಷ್ಟ ಅಂತ ದುಡ್ಡು ಕೊಡ್ತದೆ. ನಿಮ್ಗೆ ಅದನ್ನು ಸ್ಟಾರ್ಟ್ ಮಾಡೋದು ಸ್ಕಿಲ್ ಟ್ರೈನಿಂಗ್ ಸೆಂಟ್ರನ್ನು. ನೀವು ಬರೀ ಸಹಕಾರಕ್ಕೆ ನೀವು ಮುಂದೆ ಹೋಗಿ ನಾನು ಹೇಳ್ದೇನಲ್ಲ, ಯಾರು ಮುಂದೆ ಹೋಗ್ತೀರಿ ಅವರಿಗೆ ಸಹಕಾರ. ನೀವು ಇಲ್ಲಿ ಚೇರಲ್ಲಿ ಕೂತ್ಕೊಂಡು ಸಹಕಾರ ಕೊಡಿ ಅಂದರೆ ನಾವೆಂತ ಸಹಕಾರ ಕೊಡೋದು ಆಗ್ತದ? ಯಾರು ಮುಂದೆ ಹೋಗ್ತಾರೆ ಅವರಿಗೆ ನಾವು ಕೆಲಸ ಕೊಡ್ತಾರೆ. ಕೆಲಸ ಮಾಡಬೇಕು. ಕೆಲಸ ಮಾಡಿದಾಗ ಮಾತ್ರ ಆಗೋದಲ್ಲದೆ ಇದು ಕೂತ್ಕೊಳ್ಳಿ ಸಹಕಾರ ಬರಬೇಕಂತೇಳಿ ಕಡೆಗೆ ನಾನೆಷ್ಟು ಕೂತ್ಕೊಂಡು ಸ್ಟಿಚ್ ಮಾಡಬೇಕಷ್ಟೇ, ಆಯಿತು, ಆಗೋದಿಲ್ಲ. ನಿಮಗೆ ಭಾಳಷ್ಟು ಅವಕಾಶಗಳಿದೆ. ನಿಮಗೊಂದು ಸಂಸ್ಥೆಗೆ ಹೆಸರಿದೆ, ಹೆಸರಿಗೆ ಒಂದು ಗೌರವ ಇದೆ. ನಿಮಗೆ ಈಸಿ ಹೊಸದಾಗಿ ಸಂಸ್ಥೆ ಕಟ್ಟಿಕೊಂಡು ಹೊಸದಾಗಿ ನೀವು ಅದನ್ನು ನಿಮ್ಗೆ ಏನು ಮಾಡಬೇಕು, ಸ್ಕಿಲ್ ಟ್ರೈನಿಂಗ್ ಆಫೀಸರ್ ಇದ್ದಾನೆ, ಅವನ ಹತ್ರ ಹೋಗೋದು, ನಿಮ್ಗೆ ಏನಾದ್ರು ಸ್ಕೀಮ್ ಇದೆ ಆಗ ಅವ್ನು ಹೇಳ್ತಾನೆ, ಆ ಸ್ಕೀಮ್ ಪ್ರಕಾರ ಅರ್ಜಿ ಹಾಕೋದು, ಸ್ಯಾಂಕ್ಷನ್ ಮಾಡಿಸಿ ನಾವು ಮಾಡಿಸೋದು ಅಷ್ಟೇ, ಬೇರೆನಿಲ್ಲಲ್ಲ. ಅದನ್ನು ಫಾಲೋಅಪ್ ಮಾಡಿ. ಇದಕ್ಕೆ ಮಾಡುವ. ಇವತ್ತೊಂದು 20 ಮೆಂಬರ್ಸ್ ಮಾಡಿದರೆ ಇವತ್ತು ಸಪ್ರೇಟ್ ನಾವು ಲೈಲಿದ್ದೇವೆ, ನೀವಿದ್ದೀರಿ, ನಾವಿದ್ದೀರಿ, ಎಲ್ಲ ಸೇರಿಕೊಂಡು ಲೆಟರ್ಸ್ ಹಾಕ್ತೇವೆ. ಒಂದು ಮಾಡೆಲ್ ಆಗಿ ನಾನು ಹೇಳಂತ ಹೇಳಿದರೆ ಮಾಡಿದ ನಂತರ ಒಂದು ಮಾಡೆಲ್ ಆಗಿ ನಾವು ಸ್ಟಾರ್ಟ್ ಮಾಡಬೇಕು. ದೆನ್ ಇಟ್ ಶುಡ್ ಗೋ. ಇವರು ಯಶಸ್ವಿ ಆಗ್ತಾರೆ, ಇವರನ್ನು ನೋಡಿ ಬೇರೆಯವರು ಕೂಡ ಮಾಡೆಲ್ ತರುವ. ನಾನು ಯಾಕೆ ಹೇಳ್ತಾ ಅಂತ ಹೇಳಿದರೆ, ನಾನು ಫಲಂಗಿಪೇಟೆ ನನ್ನ ಮಿತ್ರ ಹತ್ರ ಹೋಗಿದ್ದೆ, ಫ್ರೆಂಡ್ ಹತ್ರ. ಒಂದು 100 ಜನ ಇದ್ದಾರೆ ಸಹೋದರರು, ಇಡೀ ಬಿಸಿ ಏನು ಸ್ಟಿಚಿಂಗ್ 100 ಜನ.
ಇದರಲ್ಲಿ ಅವನು ಸ್ಟಾರ್ಟ್ ಮಾಡಿ ಮತ್ತು 10 ಹುಡುಗಿಯರ ಜೊತೆ ಇದನ್ನು ಈಗ 100 ಮಿಷನ್ಸ್ ಹಾಕಿದ್ದಾನೆ. ಅವನಿಗೆ ಅಷ್ಟು ಜಾಬ್ ವರ್ಕ್ ಬರ್ತದೆ ಬೇರೆ ಬೇರೆ ಕಂಪನಿಗಳು. ಕೆಲಸ ಇಲ್ಲ ಅವನಿಗೆ, ಅವರೇ ಕಟ್ಟಿಂಗ್ ಎಲ್ಲ ಅವರೇ ಮಾಡಿ ಕಲಿಸ್ತಾರೆ. ಕಟ್ಟಿಂಗ್ ಮೆಟೀರಿಯಲ್ ಎಲ್ಲ ಅವ್ರದ್ದು ಡಿಸೈನ್ ಇವರೇ ಕೊಡೋದು, ಇವರೇ ಸ್ಟಿಚ್ ಮಾಡೋದು. ತಿಂಗಳಿಗೆ ಒಂದೊಂದು ಸೋದರಿ 20 ಇಂದ 22 ಸಾವಿರ ದುಡಿತಾರೆ. ಅಕಾರ್ಡಿಂಗ್ ಟು ದ ಒಂದು ಮೆಟೀರಿಯಲ್ಗೆ ಎಷ್ಟು ಚಾರ್ಜ್. ಯಾರು ಜಾಸ್ತಿ ಸ್ಟಿಚ್ ಮಾಡ್ತಾರೆ ಅವ್ರಿಗೆ ಫೀಸು. ಸೊ ಇದರಲ್ಲಿ ತುಂಬ ಮತ್ತೆ ಒಂದಕ್ಕೊಂದು ಕನೆಕ್ಷನ್ ಆಗ್ತದೆ. ಹಾಗೆ ಏನಾಗ್ತದೆ ಮತ್ತೆ ಇಂಟ್ರೆಸ್ಟ್ ಬಂದು ದೊಡ್ಡ ಗಾರ್ಮೆಂಟ್ ಫ್ಯಾಕ್ಟ್ರಿ ಆಗ್ಬೋದು. ಇಲ್ಲಿ ಯಾರಾದರೂ ಒಬ್ಬರು ಇಂಟ್ರೆಸ್ಟ್ ಬಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಆದರೆ 1,000 ಮಹಿಳೆಯರಿಗೆ ಕೆಲಸ ಆಗ್ತದೆ. ಆ್ಯಕ್ಚುಲಿ ನಾವು ಅದಕ್ಕೆ ಹೋಗ್ಬೇಕು. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವೇ ಫಾರ್ ಗಾರ್ಮೆಂಟ್ ಕೊಣಾಜೆಯಲ್ಲಿ ಮನೆಗಳೆಲ್ಲ ಹೊಳಿತಾ ಇದ್ದಾರೆ. ಸೊ ನಮಗೆ 1-2 ಗಾರ್ಮೆಂಟ್ ಫ್ಯಾಕ್ಟ್ರಿ ಯಾರು ಹಾಕಿದ್ರು, ನಾನು ಹೇಳಿದ್ದೆ ಹುಬ್ಳಿಯಲ್ಲಿ ಧಾರವಾಡ ಎಲ್ಲಿ ಮಾತ್ರ ನಮ್ಮಲ್ಲಿ ಸ್ವಲ್ಪ ಹಾಕಿ ಅಂತ ಹೇಳಿ. ಆ್ಯಂಡ್ ತುಂಬ ಗೌರ್ಮೆಂಟ್ ಸಬ್ಸಿಡಿ ಇದೆ ಇದರಲ್ಲಿ. ಏನೋ ಒಬ್ಬರಿಂದೊಬ್ಬರು ಗಾರ್ಮೆಂಟ್ ಫ್ಯಾಕ್ಟ್ರಿ ಹಾಕಿದರೆ 1,000 ದಿವಸ ಸೋದರಿಗೆ ಅಲ್ಲಿ ಕೆಲಸ ಸಿಗ್ತದೆ ಇದರಲ್ಲಿ. ಅಲ್ಟಿಮೇಟ್ಲಿ ಅದು ನಮ್ಮ ಯೋಜನೆ. ಆ ಒಂದು ವಿಚಾರ ಇವತ್ತು ಆಗಬೇಕು. ಅದಕ್ಕಾಗಿ ನಾನು ನಿಮಗೆ ನಮ್ಮ ಬ್ಯಾಂಕಿನವರಿಗೆ, ನಮ್ಮ ಕಲಿಮಾರವರಿಗೆ, ರವೀಂದ್ರನವರಿಗೆಲ್ಲ, ನಮ್ಮ ಸಮಿತಿ ಎಲ್ಲ ಸದಸ್ಯರು ವಿಶೇಷ ಶುಭ ಸಲ್ಲಿಸಿ, ನಿಮ್ಗೆ ಕೂಡ ನನ್ನ ಶುಭಾಶಯ ಸಲ್ಲಿಸಿ, ನಿಮ್ಮ ಜೊತೆ ನಿಮ್ಮ ಹೆತ್ತವರಿಗೆ ಕೂಡ, ಯಾಕೆ ಕೆಲವೊಮ್ಮೆ ಹೆತ್ತವರು ಬಿಡೋದಿಲ್ಲ, ಇವರಪ್ಪ ವಿಶ್ವಾಸ ಇಟ್ಟುಕೊಂಡು ಹೋಗಿ ಕಲಿಯೋದು ನಿಮ್ಮನ್ನು ಕೂಡ ಸಪೋರ್ಟ್ ಮಾಡಿ ಕಲಿಸಿದ್ದಾರೆ. ಹಾಗೆ ಅವರನ್ನು ಕೂಡ ನಾನು ನೆನೆಸಿಕೊಂಡು ಶುಭಾಶಯ ಸಲ್ಲಿಸ್ತೇನೆ. ಮತ್ತು ನಿಮಗೆಲ್ಲರಿಗೂ ಕೂಡ ನನ್ನ ವಿಶೇಷದ ಶುಭಾಶಯ ಸಲ್ಲಿಸಿ ತಾವೆಲ್ಲರೂ ಅತ್ಯಂತ ಯಶಸ್ವಿಯಾಗಿದೆ ಹೇಳಿಕೆ ಮಾತು ಬಯಸ್ತೇನೆ. ಜೈ ಹಿಂದ್. ಬನ್ನಿ ನಮಗೆ ಅರೇಕಳ ಥ್ಯಾಂಕ್ ಯು. ಮುನಿಜಾಬಾನ್ ಪಾವೂರ್ ಬರು ರಮ್ಲತ್ ಪಾವೂರ್ ಬಂದ ಕೈ ಎತ್ತೋರು ರಮ್ಲತಾ ಸಾವಿರ ಹರೇಕಳ ಬಂದ್ರ ಶಬಾನಾ ಕೆ ಹರೇಕಳ ಬಂದ ಕೈ ಎತ್ತೋರು ಪೇರು ಬಿಚ್ಚ ಕೊಡ್ಲಿ. ಶಹನಾಜ್ ಹರೇಕಳ ಥ್ಯಾಂಕ್ ಯು. ಆಯಿಷಾ ಬಾನು ಹರೇಕಳ ನೆಕ್ಸ್ಟ್ ಅಶ್ವಿನಿ SN ಕನ್ಯಾನ ಬರಲಿಲ್ಲ. ಓಕೆ. ಫಾತಿಮತುಲ್ ಝಹರಾ ಪಾವೂರ್. ನೆಕ್ಸ್ಟ್ ದುಲೇಖಾ ಸಜಿಪಾ ಮೂಡ. ದುಲೇಖಾ ಬೇಗ ಬನ್ನಿ, ಬೇಗ ಬರು. ನೆಕ್ಸ್ಟ್ ಅರ್ಚನಾ ಪಾವೂರ್. ಓಕೆ. ಸೌದತ್ ಮಂಚಿಲ. ನೆಕ್ಸ್ಟ್ ಫಾತಿಮತ್ ಸಾಜಿದಾ ಹರೇಕಳ. ಸೌದತ್ತುಲ್ಲರ ಕೈ ಎತ್ತೋ ನಾವ. ಫಾತಿಮತ್ ಸಾಜಿದಾ ಮಂಚಿಲ್ತಾ ವೆರಿ ಗುಡ್. ಹೊತ್ತೋಡೆ ಬಂದಮ್ಮ. ಹಾಜಿರ ನಸೀಬಾ ಹರೇಕಳ. ಫಾತಿಮಾ ಸಾಜಿದಾ ಹಾಜಿರ ನಸೀಬಾ ಹರೇಕಳ ಇಲ್ಲಿ. ಓಕೆ. ನೆಬಿಸಾ ಕೋಣಾಜೆ. ಶೈನಾ ಬಾನು ಹರೇಕಳ. ಸುನೀತಾ ದಸ್ವಿತಾ ಕೋಣಾಜೆ ಇಲ್ಲ ಸರ್. ರಫಿಯಾ ಕಂಕನಾಡಿ ಇಲ್ವಾ? ರಾಫಿಯಾ ಇಲ್ಲ. ಸುಹಾನ ಹರೇಕಳ. ನಿಹಾಲ ಪಾವೂರ್. ಅವಮ್ಮ ರಶೀದ 9 ಕೆರೆ ಉಳ್ಳಾಲ. ಮುರ್ಷಿದಾ ಪಜೀರ್ ಇಲ್ವಾ? ಅಫ್ನಾಜ್ ಹರೇಕಳ. ರುಫೈದಾ ಹರೇಕಳ. ಝೀನಿರಾ ಕೋಣಾಜೆ. ಗೀತಾ ಇದ್ದೀರಾ? ರಮ್ಲತ್ ಪಜೀರ್. ಬಲ್ಕಿಸ್
ರಮ್ಲತ್ ಹರೇಕಳ, ಆಯಿಷತ್ ಶಾಹೀನ್ ಕೋಣಾಜೆ, ಆಯಿಷತ್ ಶಾಹೀನ್ ಆಯ್ತು. ಅವರು ಇಲ್ಲಿಗೆ ಬಂದರು, ಇಲ್ಲಿ ಆಗಮಿಸಿದ್ರು, ನಿಮಗೆ ಹಿತನುಡಿಗಳನ್ನು ಆಡಿ ನಿಮಗೆ ಒಳ್ಳೆಯ ಮುಂದಾಲೋಚನೆ ಕೊಟ್ಟರು. ಸೊ ಮುಂದೆ ಏನು ಮಾಡಬೇಕು ಅಂತ, ಇದು ಖಾಲಿ ಬೇಸಿಕ್. ಈ ಫಸ್ಟ್ ಟ್ರೈನಿಂಗ್ ತಗೊಂಡಿದ್ದೀರಾ, ನಿಮ್ಮ ಟ್ರೈನರ್ ಸಹ ಹೇಳ್ತಾ ಇದ್ದಾರೆ. ಈಗ ಒಳ್ಳೆ ಕಲಿಯುವಂತಹ 4 ರಿಂದ 5, 6 ವಿದ್ಯಾರ್ಥಿಗಳಿಲ್ಲಿದ್ದಾರೆ. 5, 6 ರಿಂದ 10 ಆಗಲಿ, 10 ರಿಂದ 15 ಆಗಲಿ, ಶಾಸಕರೇ ಬಂದು ಇದಕ್ಕೆ ಒಂದು ಸರ್ಟಿಫಿಕೇಟ್, ನಿಮ್ಮ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಸ್ಪೀಕರ್ ಅವರು, ಸ್ಪೀಕರ್ ಹೌದು, ನಮ್ಮ ಕರ್ನಾಟಕ ರಾಜ್ಯ ಸ್ಪೀಕರ್. ಸೊ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅಂಥವರು ಬಂದು ಇಲ್ಲಿ ಬಂದು ನಿಮಗೆಲ್ಲ ಅದ್ರ ಬಗ್ಗೆ ಆಶ್ವಾಸನೆ ಮಾತನ್ನು ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಏನು ಮಾಡಬೇಕು ಅಂತ. ಸೊ ಇದನ್ನೆಲ್ಲ ಹಿತನುಡಿಗಳನ್ನು ನಿಮ್ಮ ಮನಸ್ಸಲ್ಲಿಟ್ಕೊಂಡು ಮನದಟ್ಟು ಮಾಡಿಕೊಂಡು ಕೋಣಾಜೆಯಿಂದ ಒಂದು 20 ಜನ ಸೇರಿಕೊಂಡು ಅದು ಇನ್ನು ಮುಂದೆ ದೊಡ್ಡದಾಗಲಿ. ನಮ್ಮ ಕೋಣಾಜೆ, ನಮ್ಮ ಯುವಕ ಮಂಡಳ, ಈಗಲೂ ಯುವಕರಾಗಿದ್ದಾರೆ ನಮ್ಮ ಗಟ್ಟಿಯವರು. ಸೊ ಅವರೆಲ್ಲ ಸೇರ್ಕೊಂಡು ಇದೊಂದು ಯುವಕ ಮಂಡಳ, ಮಂಗಳ ಗ್ರಾಮೀಣ ಯುವಕ ಸಂಘ ಇದು ಶುರು ಮಾಡಿದ್ದೀರಿ. ಹಾಗೆ ಅವ್ರಿಗೆ ಪ್ರಾಯ ಆಗುದಿಲ್ಲ, ಎವರ್ಗ್ರೀನ್. ಸೊ ಹಾಗೆ ನಮ್ಮ ಪ್ರಸಾದಣ್ಣ ಇಲ್ಲಿದ್ದಾರೆ, ಸೊ ಮಾಸ್ಟರ್ ಇದ್ದಾರೆ. ಎಲ್ಲರೂ ಒಳ್ಳೆ ಆಶಯದಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರೆ ಬಹಳಷ್ಟು ಜನಗಳ ಪ್ರಯತ್ನ ಇದೆ. ಈಗ ನಿಮಗೆ ಟ್ರೈನಿಂಗ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರ್ತದೆ, ಎಲ್ಲಿ ಸಿಗಬೇಕು, ಎಲ್ಲಿ ಸಿಗ್ತದೆ, ಯಾವ ರೀತಿ ಮಾಡಬೇಕು, ಸುಮಾರಷ್ಟು ಆಲೋಚನೆಗಳಿರ್ತವೆ, ಸುಮಾರಷ್ಟು ಕೆಲಸಗಳು ಇರ್ತವೆ. ಅವೆಲ್ಲ ಕೆಲಸಗಳನ್ನು ಹಮ್ಮಿಕೊಳ್ಳಿಕ್ಕೆ ಎಷ್ಟು ಕೈಗಳಿದ್ದಾವೆ. ಇದರ ಹಿಂದೆ ಕೈಗಳಿರ್ಬೋದು, ಇದು ಪರದೆಯ ಮುಂದೆ ಇದ್ದಾರೆ, ಪರದೆ ಹಿಂದೆ ಎಷ್ಟೋ ಕೈಗಳಿರ್ಬೋದು. ಶುರು ಮಾಡಿದ್ರಿಂದ ಒಂದು ಮಾತಿಂದ ಫಸ್ಟ್ ಸ್ಟೆಪ್, ಪ್ರಥಮ ಹೆಜ್ಜೆಯಿಂದ ದಾಪುಗಾಲು ಹಾಕಿದ್ದ ಇಲ್ಲಿ ತನಕ ಬಂದಿದ್ದೇವೆ. ಇನ್ನು ಮುಂದೆ ಎತ್ತರ ಬೃಹದಾಕಾರ ಈ ಕಾರ್ಯಕ್ರಮವು ಮುಂದೆ ಹೋಗಲಿ. ಕೋಣಾಜೆಯಿಂದ ಒಂದು ಒಳ್ಳೆಯ ಬ್ರ್ಯಾಂಡ್ ಅಥವಾ ಟೈಲರಿಂಗ್ ಇನ್ಸ್ಟಿಟ್ಯೂಟ್ ಅಥವಾ ಕಂಪನಿ, ಸಣ್ಣ ಮಟ್ಟದಲ್ಲಿ ಆದರೂ ಒಂದು ಕಂಪನಿ ಸ್ಟಾರ್ಟ್ ಆಗಲಿ ಮುಂದಿನ ದಿನಗಳಲ್ಲಿ. ಸೊ ವಿಜಯ ಗ್ರಾಮೀಣ ಅಭಿವೃದ್ಧಿಯು 1990ರಲ್ಲಿ ಶುರುವಾಗಿ ಸತತವಾಗಿ 35 ವರ್ಷಗಳು ಕಳೆದಿವೆ. ವಿಜಯ ಬ್ಯಾಂಕಿಂದ ಶುರುವಾದ್ದು ಈಗ ಬ್ಯಾಂಕ್ ಆಫ್ ಬರೋಡದ ವತಿಯಿಂದ ಮುಂದೆ ಹೋಗ್ತಾ ಇದೆ. ಸೊ ನಿಮಗೆಲ್ಲ ಸಂಪೂರ್ಣ ಸಹಕಾರ ನಮ್ಮದಿದೆ. ನಮ್ಮಲ್ಲಿ ಆದ ಸಹಕಾರವನ್ನು ನಾವು ಕೊಡ್ತೇವೆ. ಹಾಗೂ ಗ್ರಾಮಸ್ಥರು, ಇಲ್ಲಿರುವಂತಹ ಪಂಚಾಯತ್ ಆಗಲಿ, ಪ್ರತಿಯೊಂದು ಎಲೆಯಿಂದ ಮನೆ, ಬಿಲ್ಡಿಂಗ್, ಎಲ್ಲರ ಸಹಕಾರ, ಎಲ್ಲ ಗಾಳಿ, ಎಲ್ಲರ ಸಹಕಾರ ನಮ್ಮಲ್ಲಿ ಇರಲಿ. ಭಗವಂತ ನಮಗೆ ಮುಂದೆ ಹೋಗಲಿಕ್ಕೆ ಒಂದು ಒಳ್ಳೆಯ ಮಾರ್ಗವನ್ನು ಕೊಡ್ತಾರೆ. ಹಾಗಾಗಿ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತಾ ಮುಂದೆ ಈ ಟ್ರೈನಿಂಗನ್ನು ಇನಾಗ್ರೇಷನ್ ಅಂತ ನಾವು ಅಫಿಷಿಯಲಿಯನ್ನು ಮಾಡ್ತಾ ಇಲ್ಲ, ಬಟ್ ಇದೇ ಟ್ರೈನಿಂಗನ್ನು ಮುಂದೆ ಕಂಟಿನ್ಯೂ ಮಾಡ್ತೇವೆ ಸೆಕೆಂಡ್ ಹಂತಕ್ಕೆ. ಸೊ ನಾವು ಇದನ್ನು ನಿಲ್ಲಿಸೋದಿಲ್ಲ. ಅದ ನಂತರ ಇನ್ನೂ ಬೇಕಾದರೆ ಮುಂದೆ ಮಾಡುವ. ಅದ ನಂತರ ಬ್ಯಾಂಕಿನಲ್ಲಿ ಎಲ್ಲರೂ ನಮ್ಮದು ಬ್ಯಾಂಕಿನಿಂದ ಅವರಿಂದ ವಿನಂತಿ, ಇಲ್ಲಿ ಕೋಣಾಜೆ ಬ್ರಾಂಚ್ ಇದೆ. ಸೊ ಕೋಣಾಜೆ ಬ್ರಾಂಚಲ್ಲಿ ಯಾರ್ದೆಲ್ಲ ಖಾತೆ ಮಾಡಲಿಲ್ಲ, ಖಾತೆ ಮಾಡಿ. ಮುಂದೆ ನೀವು ಒಟ್ಟಾಗಿ ಸೇರಿದರೆ ನಿಮ್ಗೆ ಏನಾದರೂ ಲೋನ್, ಸಣ್ಣ ಮಟ್ಟದಲ್ಲಿ ಲೋನ್, ಅಥವಾ ಮುಂದೆ ಹೋಗಿ ಏನಾದರೂ ನಿಮ್ಮಲ್ಲಿ ಲೋನ್ ತಗೊಳ್ಳುವಂತಹ ಇಚ್ಛೆ ಇದ್ದರೆ ಅದನ್ನು ಮಾಡಿಸಿ. ಆದರೆ ಶಾಸಕರು ಹೇಳಿದಾಗೆ, ಸ್ಪೀಕರ್ ಅವರು ಹೇಳಿದಾಗೆ, ಯಾರು ಚೆನ್ನಾಗಿ ಲೋನ್ ತಗೊಳ್ತಾರೆ ಅದೇ ರೀತಿ ಚೆನ್ನಾಗಿ ಕಟ್ಟಿ ಬ್ಯಾಂಕಿನವರಿಗೆ ಉಳಿಸಿ, ನಿಮ್ಮನ್ನು ಉಳಿಸಿ, ನೀವು ಮುಂದೆ ಹೋಗಿ ಎಲ್ಲರನ್ನು ಮುಂದೆ ತಗೊಂಡು ಹೋಗಿ. ಧನ್ಯವಾದಗಳು. ಇದೀಗ ವಿಜಯ ಗ್ರಾಮೀಣ ಪ್ರತಿಷ್ಠಾನ ಮತ್ತು ಮಂಗಳ ಯುವಕ ಮಂಡಳ ಇದರ ಆಶ್ರಯದಲ್ಲಿ ಬಹಳ ಉಪಯುಕ್ತವಾದಂಥ ಒಂದು ಕಾರ್ಯಕ್ರಮ. ಯಾಕೆಂದರೆ ಸ್ವ ಉದ್ಯೋಗ ತರಬೇತಿ, ಅದರಿಂದ ಏನು ಪ್ರಯೋಜನ ಆಗಿದೆ ಎನ್ನುವಂಥದ್ದನ್ನು ನಾವು ಈಗ ಈ ಕಾರ್ಯಕ್ರಮದ ಮೂಲಕ ನೋಡ್ತಾ ಇದ್ದೇವೆ. ಇದು ಬಹಳ ಒಳ್ಳೆಯ ಕಾರ್ಯಕ್ರಮ, ಜವಾಬ್ದಾರಿಯುತವಾದಂಥ ಒಂದು ಕಾರ್ಯಕ್ರಮ. ಇದು ಒಂದು ಮಾತುಂಟು, ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಯಾರಿಗಾದರೂ ಯಾವುದೇ ಆಗಲಿ, ಅದು ಚಿಕ್ಕದಿರಲಿ ದೊಡ್ಡದಿರಲಿ, ಉದ್ಯೋಗ ಬೇಕು. ಉದ್ಯೋಗ ಇದ್ದರೆ ಮಾತ್ರ ಅವ ಮನುಷ್ಯನಾಗಿ ಈ ಸಮಾಜದಲ್ಲಿ ಬದುಕಲಿಕ್ಕೆ ಆಗ್ತದೆ. ಆದ ಕಾರಣ ಇದು ಬಹಳ ಒಳ್ಳೆಯ ಉದ್ಯೋಗ. ಈ ಹೊಲಿಗೆಯಿಂದ ಬಟ್ಟೆ ನೇಯುವಂಥದ್ದುಂಟಲ್ಲ, ಬಹಳ ಒಳ್ಳೆಯ ಕಾರ್ಯಕ್ರಮ ಇದು. ಹೆಚ್ಚಿನ ಮನೆಗಳಲ್ಲಿ ಈಗ ಹೆಂಗಸರು ಈ ಕೆಲಸವನ್ನೇ ಕೂತ್ಕೊಂಡು ಮಾಡ್ತಾ ಇದ್ದಾರೆ, ಒಳ್ಳೆಯ ಸಂಪಾದನೆ ಕೂಡ ಮಾಡ್ತಾ ಇದ್ದಾರೆ. ಈ ಕೊಣಾಜೆ ಗ್ರಾಮದಲ್ಲಿ ನಾನು ನೋಡ್ತಾ ಇದ್ದೇನೆ, ಹೆಚ್ಚಿನ ಮನೆಗಳಲ್ಲಿ ಹೆಂಗಸರು ಹೊಲಿಗೆ ಯಂತ್ರದ ಮೂಲಕ ಬಟ್ಟೆ ಹೊಲಿದು ಏನು ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ. ಅವರಿಗೆ ಬ್ಯುಸಿ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಪುರ್ಸೋತೇ ಇಲ್ಲ, ಅಷ್ಟು ಅದಕ್ಕೆ ಡಿಮಾಂಡ್ ಉಂಟು. ಆದ ಕಾರಣ ಇದೊಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತೊಂದು ಇದಕ್ಕೆ ಒಳ್ಳೆಯ ನಾನೊಂದು ಬ್ಲೌಸ್, ನನ್ನ ಒಂದು ಬ್ಲೌಸಿಗೆ ಒಂದು ಇದು ಹಾಕಲಿಕ್ಕೆ ಅಂತ ಮಂಗಳೂರಿಗೆ ಹೋದೆ. ಅಲ್ಲಿ ಇವರೇ ಅದಕ್ಕೆ
4,000 ರೂಪಾಯಿ ತಗೊಂಡ್ರು ಒಂದು ಇದಕ್ಕೆ. ಹೌದು, 4,500 ರೂಪಾಯಿ ತಗೊಂಡ್ರು. ನನಗೆ ಆಶ್ಚರ್ಯ ಇಲ್ಲ, ಇಷ್ಟು ಇದಕ್ಕೆ ಒಂದು ಇದು ಉಂಟು ಅಂತ. ಹಾಗಾದ್ರೆ ಅವರು ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ನೀವು ಆಲೋಚನೆ ಮಾಡಿ. ಮಂಗಳೂರಿನಲ್ಲಿ ಕೂತ್ಕೊಂಡು ಎಷ್ಟು ಸಂಪಾದನೆ ಅವರು ಮಾಡ್ತಾ ಇದ್ದಾರೆ ಅಂತ ನೀವು ಆಲೋಚನೆ ಮಾಡಿ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇರುವಾಗ ನೀವೆಲ್ಲರೂ ಕೂಡ ಶ್ರದ್ಧೆ, ನಿಮ್ಮಲ್ಲಿ ಆಸಕ್ತಿ ಬೇಕು. ಇದು ಅವರೊಂದು ಹೊಲಿಗೆ ಯಂತ್ರ ಕೊಟ್ಟಿದ್ದಾರೆ, ನಾವು ಅದನ್ನು ಹೇಗೂ ಹೊಲಿಯುವುದು ಕಲಿಯುವುದು ಅಂತಲ್ಲ. ಅದಕ್ಕೆ ನಾವು ಶ್ರದ್ಧೆ ವಹಿಸಿ, ಆಸಕ್ತಿ ವಹಿಸಿ, ಈ ಇದು ಒಂದು ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನದವರು ಮತ್ತು ಯುವಕ ಸಂಘದವರು ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ಒಂದು ಸಂತೋಷ ಕೊಡುವಾಗಿ ನಾವು ಕೆಲಸವನ್ನು ಮಾಡಬೇಕು. ಅದಕ್ಕೆ ಶ್ರದ್ಧೆ ಬೇಕು, ಆಸಕ್ತಿ ಬೇಕು. ಆದಷ್ಟು ಈಗ ನಮ್ಮ UT ಖಾದರ್ ಅವರು ಒಳ್ಳೊಳ್ಳೆ ವಿಷಯವನ್ನು ಹೇಳಿದರು, ಬಹಳ ಒಳ್ಳೆಯ ವಿಷಯವನ್ನು ಹೇಳಿದರು. ಒಂದು ಸಣ್ಣ ಒಂದು ಇದರಿಂದ ನಾವು ಎಷ್ಟು ದೊಡ್ಡ ಹಂತಕ್ಕೆ ಹೋಗ್ಬೋದು ಎನ್ನುವುದನ್ನು ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಹೇಳಿದರು. ಅದನ್ನು ನೀವು ಮನಸ್ಸಲ್ಲಿ ಇಟ್ಟುಕೊಂಡು ಈ ಒಂದು ಹೊಲಿಗೆ ಯಂತ್ರ ಒಂದು 20 ಮಂದಿಯದ್ದಲ್ಲ, ಅದು 100 ಮಂದಿ ಆಗುವಾಗೆ ನೀವೆಲ್ಲರೂ ಪ್ರತಿಯೊಬ್ಬರು ಕೂಡ ಅದಕ್ಕೊಂದು ಲೀಡರ್ ಆಗಿ ಅದೊಂದು 50 ಮಂದಿಗೆ ಉದ್ಯೋಗವನ್ನು ಕೊಡುವಂತಹ ಕೆಲಸ ಕಾರ್ಯ ನಿಮ್ಮಿಂದ ಆಗಲಿ. ನಾವು ಆರಾಧಿಸಿಕೊಂಡು ಬಂದಂತಹ ಯಾವ ದೇವರುಗಳು ಇದ್ದಾರೆ, ನಿಮಗೆಲ್ಲರಿಗೂ ಕೂಡ ಆ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ ನಾನು ಮಾತು ತಿಳಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಶ್ರೀಯುತ ರವೀಂದ್ರ ರೈ ಅವರು ತಮ್ಮನ್ನು ಉದ್ದೇಶಿಸಿ ತಮ್ಮ ಹಿತವಚನಗಳು ನೀಡಿದ್ದಾರೆ. ಮುಂದಿನ ಭವಿಷ್ಯತ್ತಿನಲ್ಲಿ ಕೂಡ ನೀವು ಉತ್ತಮ ಒಂದು ಉದ್ಯೋಗಿಗಳಾಗಿ ಸಮಾಜದಲ್ಲಿ ಗುರುತಿಸಬೇಕೆಂಬುದಾಗಿ ಮಾತನಾಡಿದ್ದಾರೆ. ಅಭಿನಂದನೆಗಳು. ಮುಂದಕ್ಕೆ ಈಗಾಗಲೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಗೀತಾ ಕುಂದರ್ ಅವರು ಬಂದಿದ್ದಾರೆ. ಬಹುಶಃ ಅವರು ಕೂಡ ತರಬೇತಿ ಪಡೆದಂಥ ಒಬ್ಬರು ಫಲಾನುಭವಿ. ಅಧ್ಯಕ್ಷರು ನಾವು ಗುಲಾಬಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ನಮಸ್ತೆ. ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ಇದರ ವತಿಯಿಂದ ಆಯೋಜಿಸುವ ಟೈಲರಿಂಗ್ ಕ್ಲಾಸಿನ ವಿಷಯವಾಗಿ ನನಗೆ ಮೊದಲೇ ಅಚ್ಯುತಣ್ಣ ಈ ಸಂದರ್ಭದಲ್ಲಿ ಹೇಳಿದ್ದು, ಇಲ್ಲಿ ನಮ್ಮ ಗ್ರಾಮೀಣ ಇದರಲ್ಲಿ ಒಂದು ಟೈಲರಿಂಗ್ ಕ್ಲಾಸ್ ನಡೀತಾ ಇದೆ, ನಿಮ್ಮ ಮಕ್ಕಳೆಲ್ಲ ಇದ್ದಾರೆ ಅಂತ. ನಾನು ಟೈಲರಿಂಗ್ ವೃತ್ತಿಯಲ್ಲಿ ಮದುವೆ ಆದಮೇಲೆ ಟೈಲರಿಂಗ್ ವೃತ್ತಿಯ ನನ್ನ ಗಂಡ ಕೆಲಸ ಟೈಲರಿಂಗ್. ಆವಾಗ ನಾನು ಅದನ್ನು ನೋಡಿ ಕಲಿತೆ, ಕ್ಲಾಸಿಗೆ ಹೋಗಲಿಲ್ಲ, ಕ್ಲಾಸಲ್ಲಿ ಸರ್ಟಿಫಿಕೇಟ್ ತಗೊಳ್ಳಿಲ್ಲ, ಏನಿಲ್ಲ. ಈಗ ಒಂದು ತೊಕ್ಕೊಟ್ಟಿನಲ್ಲಿ 4 ಜನ ಕೆಲಸಕ್ಕೆ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದೇನೆ. ಅದಕ್ಕೋಸ್ಕರ ಎಲ್ಲರೂ ಟೈಲರಿಂಗ್ ಕಲಿತವರು ಮನೆಯಲ್ಲಿ ಹೊಲಿದ್ರು ನಿಮ್ಮ ಒಂದು ಡ್ರೆಸ್ಸನ್ನು ಹೊಲಿದ್ರು, ಒಂದು ಡ್ರೆಸ್ಸಿಗೆ 500 ರೂಪಾಯಿ 600 ರೂಪಾಯಿ ಡ್ರೆಸ್ಸಿಗಿದೆ. ಬ್ಲೌಸಿಗೆ ಫ್ಯಾಷನ್ ಡಿಸೈನರ್ 2,500 5,000 ತನಕ ಕೂಡ ಇದೆ. ಹಾಗಾಗಿ ಅವರವರ ಡ್ರೆಸ್ಸನ್ನು ಅವರವರು ಹೊಲ್ಕೊಂಡ್ರು ಕೂಡ ಅವರ ಖರ್ಚನ್ನು ಅವರು ಮನೆಯಲ್ಲೇ ಸಂಪಾದಿಸಬಹುದಂತ ನಾನು ಈ ಸಂದರ್ಭದಲ್ಲಿ ಹೇಳಲು ತುಂಬ ಇಚ್ಛೆ ಪಡ್ತೇನೆ. ನಮಗೆ ಈ ಬ್ಯಾಂಕಿನವರು ಒದಗಿಸಿಕೊಟ್ಟಂಥ ಈ ಒಂದು ಟೈಲರಿಂಗಿಗೆ ಯಶಸ್ವಿಯಾಗಿ ನಮ್ಮ ಎಲುಬಾಗಿ ನಮಗೆ ಕ್ಲಾಸ್ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗಪಡಿಸಿಕೊಂಡು ನಿಮ್ಮ ಜೀವನದಲ್ಲಿ ಅದನ್ನು ಬೇರೆಯಲ್ಲಿ ಕೆಲಸ ಹೋಗಬೇಕಂತಿಲ್ಲ. ನಮ್ಮ ಟೈಲರಿಂಗ್ ಕಲಿತರೆ ನಮ್ಮ ಮನೆಯಲ್ಲಿ ಒಂದು ಮಿಷನ್ ಇಟ್ಟು ಹೊಲಿದ್ರೂ ಕೂಡ ನಮಗೆ ಒಳ್ಳೆಯ ಕೆಲಸ ಮಾಡಿ ನಮಗೆ ಮನೆಗೂ ಕೂಡ ತಂದು ಕೊಡುವವರು ಇದ್ದಾರೆ. ಮತ್ತು ಬೇರೆ ಕೆಲಸ ಮತ್ತು ಬೇರೆ ದನಿಯವರು ಕೇಳಿದಾಗ ಕೇಳಬೇಕು, ಅವರು ಹೇಳಿದ ಟೈಮಿಗೆ ಹೋಗಬೇಕು. ಅದೆಲ್ಲ ನಮ್ಮ ಒಂದು ಜೀವನದಲ್ಲಿ ತುಂಬ ಹೆಣ್ಣುಮಕ್ಕಳಿಗೆ ತುಂಬ ಕಷ್ಟವಾದಿತ್ತು. ಆದ ಕಾರಣ ಟೈಲರಿಂಗ್ ಕಲಿತರೆ ಮನೆಯಲ್ಲಿ ಒಂದು ಮಿಷನ್ ಇಟ್ಟು ಕುಳಿತರೂ ಕೂಡ ನಮ್ಮ ಗಂಡನ ಹತ್ರ ಕೈ ಚಾಚಬೇಕಂತ ನಾವು ಎಂದಿಗೂ ಇದು ಮಾಡಬೇಕಂತಿಲ್ಲ. ನಮ್ಮ ದುಡಿಮೆ ನಾವೇ ದುಡಿದು ನಾವು ಸ್ವಾವಲಂಬನೆ ಬದುಕನ್ನು ಸಾಧಿಸಬಹುದಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ಅಚ್ಯುತಣ್ಣ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ಇಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ದಾರೆ, ಅದೇ ರೀತಿ ನಿಮಗೂ ಕೂಡ ಕಿವಿಮಾತನ್ನು ಕೊಟ್ಟಿದ್ದಾರೆ. ಅಭಿನಂದನೆಗಳು ಅಧ್ಯಕ್ಷರಿಗೆ. ಮುಂದಕ್ಕೆ ನಾವು ಕೊನೆಯ ಹಂತವನ್ನು ತಲುಪ್ತಾ ಇದ್ದೇವೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಪ್ರಸಾದ್ ರೈ ಅವರು ನಮ್ಮನ್ನದಲ್ಲಿ ಮಾತಾಡಬೇಕು. ಪ್ರಥಮ ಪ್ರಜೆಯಾದಂಥ ಗೀತಕ್ಕನವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಸೇರಿರುವಂಥ ಶಿಬಿರಾರ್ಥಿಗಳೇ, ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಇದು ಬಹಳ ಒಂದು 10-30 ವರ್ಷದಿಂದ ನಡೆದುಕೊಂಡು ಬಂದಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಸ್ಥಾಪನೆ ಆದ್ದರಿಂದ ಈ ಕೋಣಾಜೆಯ ನಮ್ಮ ಗ್ರಾಮ ಸಮಿತಿ 3 ಬಾರಿ ಪ್ರಥಮ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಬಹುಶಃ ಇವತ್ತೊಂದು ಬಹಳ ಶುಭಗಳಿಗೆ ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸರ್ಟಿಫಿಕೇಟ್ ವಿತರಣೆ ಮಾಡಲಿಕ್ಕೆ ನಮ್ಮ ಸ್ಪೀಕರ್ ಅವರು ಬಂದಿದ್ದಾರೆ. ಅವರು ಅನೇಕ ವಿಷಯಗಳನ್ನು ಹೇಳಿದರು. ಅದರಲ್ಲಿ ಏನಂತ ಹೇಳಿದರೆ ಒಂದು 20 ಜನರನ್ನು ಸೇರಿಸಿಕೊಂಡು ಒಂದು ತಂಡ ಮಾಡಿ ನೀವೊಂದು ಟೈಲರಿಂಗ್ ವೃತ್ತಿಯನ್ನು ಇಲ್ಲಿ ಪ್ರಾರಂಭಿಸಬೇಕು. ಆನಂತರ ಅದು ಸ್ವಲ್ಪ
ದೊಡ್ಡದಾಗಿ ಬೆಳೀತದೆ. ಆ ನಂತರ ಒಂದು ಇಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಬರುವಂಥ ಒಂದು ಲಕ್ಷಣ ಉಂಟಂತ. ನನಗೆ ಕೂಡ ಒಂದು ಈಗ ಏನು ಕೆಲಸ ಇಲ್ಲ, ನೀವೆಲ್ಲ ಒಂದು 10-200 ಜನ ಸೇರಿ ಒಳ್ಳೆಯ ಟ್ರೈನಿಂಗ್ ತಗೊಂಡ್ರೆ ನಾನು ಕೂಡ ಒಂದು ರವೀಂದ್ರ ಮಾಸ್ಟರ್ ನಾವೆಲ್ಲ ಸೇರಿಕೊಂಡು ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಯನ್ನು ಕೂಡ ಈಗ ಮಾಡುವಂಥ ಅದಲ್ಲದೆ ಈಗ ಇನ್ನು ಮುಂದೆ ನೀವು ಹೇಗೆ ಹೋಗಬೇಕು ಅನ್ನತಕ್ಕಂಥಕ್ಕೆ ನಮ್ಮ ಈ ಗ್ರಾಮದ ಪ್ರಥಮ ಪ್ರಜೆ ಅಂತ ಗೀತಕ್ಕನವರು ಅವರು ಮಾರ್ಗದರ್ಶನ ಕೊಡ್ತಾರೆ. ಯಾಕಂತ ಹೇಳಿದರೆ ಅವರು ಈಗಾಗಲೇ ಒಂದು 4 ಮಿಷನನ್ನು ಇಟ್ಟುಕೊಂಡು, ಆದ್ದರಿಂದ ಅದಲ್ಲದೆ ಈ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲೇ ಯಾರದೊಂದು ಮಿನಿಸ್ಟರ್ ಅವರ ಫೋನು ನಮ್ಮ ಸ್ಪೀಕರ್ ಅವರಿಗೆ ಬಂತು. ಆ ಕೂಡಲೇ ಅವರು ಅವರಿಗೆ ಫೋನ್ ಮಾಡುವಾಗ ಮಿಷಿನ್ ಕೂಡ ನಮಗೆ ಬೇಕಂತ ಹೇಳಿಕೊಂಡು ಈಗಾಗಲೇ ಕೇಳಿಕೆಯನ್ನು ಇಟ್ಟಿದ್ದಾರೆ. ಆದ್ದರಿಂದ ಎಲ್ಲ ದೈವೇಚ್ಛೆ ಹಾಗೂ ಕಾಲ ಕೂಡಿ ಬಂದಿದೆ. ಆದ್ದರಿಂದ ಇದಕ್ಕೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಆಸಕ್ತಿ ಬಹಳ ಮುಖ್ಯ. ಬಹಳ ಒಳ್ಳೆಯ ತರಬೇತಿಯ ಶಿಕ್ಷಕಿ ನಮ್ಮಲ್ಲಿದ್ದಾರೆ. ನೀವು ಕೂಡ ಕೇವಲ 20 ಮಂದಿ ಅಲ್ಲ, ಬೇರೆ ಬೇರೆ ಭಾಗದಿಂದ ಬಂದು ಇಡೀ ನಮ್ಮ ತುಮಕೂರಿನಿಂದ ಹಿಡಿದು ಎಲ್ಲ ಪರಿಸರದವರನ್ನು ಸಂಪರ್ಕಿಸಿ ಬಹಳ ಒಂದು ಒಳ್ಳೆಯ ತಂಡವನ್ನು ಇಲ್ಲಿ ಕಟ್ಟಿಕೊಂಡು ಅದಕ್ಕೆ ಏನೆಲ್ಲ ಬೇಕು, ನಾವು ಸ್ಪೀಕರ್ ಇದ್ದಾರೆ, ನಾವೆಲ್ಲ ಇದ್ದೇವೆ. ಅಲ್ಲದೆ ನಮ್ಮ ವಿಜಯ ಗ್ರಾಮೀಣ ಪ್ರತಿಷ್ಠಾನದ ಆಡಳಿತ ಮಂಡಳಿಯ ಸಭೆಯಲ್ಲಿ ಈ ವಿಷಯವನ್ನು ನಾನು ಮತ್ತು ಎರಿಕ್ರವರು ಬಹಳ ಆಸಕ್ತಿಯಿಂದ ಅಲ್ಲಿ ಮುಂದಿಡ್ತೇವೆ. ಹಾಗೂ ಅವರ ಸಂಪೂರ್ಣ ಸಹಕಾರ ಕೂಡ ಇದಕ್ಕೆ ಇರ್ತದೆ ಅಂತ ಹೇಳಿಕೊಂಡು, ಒಂದು ಮಹಿಳೆ ಸಬಲೆ ಆದರೆ ಒಂದು ಮನೆ ಒಳ್ಳೆಯದಾಗ್ತದೆ, ಒಂದು ಮನೆ ಒಳ್ಳೆಯದಾದರೆ ಒಂದು ಊರು ಒಳ್ಳೆಯದಾಗ್ತದೆ, ಒಂದು ಊರು ಒಳ್ಳೆಯದಾದರೆ ನಮ್ಮ ಇಡೀ ರಾಷ್ಟ್ರ ಒಳ್ಳೆಯದಾಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಎಲ್ಲರ ಸಹಕಾರದೊಂದಿಗೆ ಇನ್ನು ಮುಂದೆ ಕೂಡ ಅನೇಕ ಕಾರ್ಯಕ್ರಮಗಳನ್ನು ವಿಜಯ ಗ್ರಾಮೀಣ ಅಭಿವೃದ್ಧಿ ನಾವು ಇಲ್ಲಿ ಮಾಡ್ತೇವೆ. ಯಾಕಂತ ಹೇಳಿದರೆ ಈ ಸಲ ಕೂಡ ನಮಗೆ ಈ ಸಲ ಕೂಡ ಒಂದು ಪ್ರಶಸ್ತಿ ಸಿಗುವಾಗ ನಾವು ಪ್ರಯತ್ನ ಮಾಡಬೇಕು. ಯಾಕೆಂದರೆ ಪ್ರಶಸ್ತಿಯ ವಿಷಯ ಅಲ್ಲ, ನಾವು ಅನೇಕ ಪ್ರಯೋಜನವಾದಂಥ ಕೆಲಸಗಳನ್ನು ಇಲ್ಲಿ ಮಾಡಿ ವಿಜಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತದೆ ಅಂತ ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತು ಮಾಡಬೇಕಂತ ಒಂದು ಆಶೆ ಇದೆ. ಅದನ್ನೆಲ್ಲ ದೇವರು ಪೂರೈಸಲಿ. ನಿಮಗೂ ಕೂಡ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಉತ್ತಮವಾದಂಥ ಮಾದರಿಯಾದಂಥ ಕೊಣಾಜೆ ಗ್ರಾಮವನ್ನು ಮಾಡುವ ಅಂತ ಹೇಳುತ್ತಾ ಎಲ್ಲ ಈ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಥೆಗೆ 500 ರೂಪಾಯಿ ಸೇರಿದರೆ ಅದು ಅಜೀವ ಸದಸ್ಯತ್ವ. ಬಹುಶಃ ಇದಕ್ಕೆ ಯಾರೂ ಸೇರ್ಬೋದು, ಕೃಷಿಕರು ಸೇರ್ಬೋದು ಅಥವಾ ಸ್ವಉದ್ಯೋಗ ಮಾಡುವವರು ಸೇರ್ಬೋದು. ಅದು ಒಮ್ಮೆ 500 ರೂಪಾಯಿ ಕಟ್ಟಿದರೆ ಮತ್ತೆ ಅದು ಲೈಫ್ ಲಾಂಗ್ ಮೆಂಬರ್ಶಿಪ್ಪು, ಅದಕ್ಕೆ ಕೂಡ ಅವಕಾಶ ಉಂಟು. ಮತ್ತು ಈಗಾಗಲೇ ನಾವು 2 ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಬೇಡಿಕೆ ಇಟ್ಟಿದ್ದೇವೆ. ಒಂದು ನಾವು ಕೃಷಿಕರ ಪ್ರವಾಸ, ಬಹುಶಃ ಅದಕ್ಕೆ ಆಲ್ರೆಡಿ ಈಗ ಏಪ್ರಿಲ್ ಸಿಕ್ಕಿದೆ ಅಂತ ಸಿಕ್ಕಿದೆ. ಮತ್ತು ಇನ್ನೊಂದು ನಾವು ಕೃಷಿಕರಿಗೆ ಒಂದು ತರಬೇತಿ ಕೊಡುವಂಥ ಕಾರ್ಯಕ್ರಮ. 2 ಕಾರ್ಯಕ್ರಮ ನಾವು ಆದಷ್ಟು ಬೇಗನೆ ಮಾಡಲಿಕ್ಕೆ ಬಹುಶಃ ಹೊಸದಾಗಿ ಹರಿಕ್ರವರು ಬಂದಿದ್ದಾರೆ. ನಮಗೆ ಫೋನ್ ಮುಖಾಂತರವೇ ಅವರನ್ನು ಸಂಪರ್ಕ ಮಾಡಿದಾಗ ಬಹಳಷ್ಟು ಉತ್ತಮವಾದಂಥ ಸ್ಪಂದನೆ ಸಿಕ್ಕಿದೆ. ಆದ್ದರಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಹಾಗೆ ಶಾಸಕರು ಚುರುಕಿದ್ದಾರೆ. ಹೌದು, ನಮ್ಮ ಮೊದಲ ಈ ಹಿಂದೆ ನಮ್ಮ ಕೆಲವು ಬಲ್ಲಾಲ್ ಅಥವಾ ಬೇರೆ ಬೇರೆ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಕೂಡ ಒಳ್ಳೆಯ, ಮತ್ತೆ ಆಚಾರ್ಯ ಸದಾಶಿವಾಚಾರ್ಯ ಅವರೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮತ್ತೆ ಈಗ ತಾವು ಕೂಡ ಒಳ್ಳೆಯ ಕೆಲಸ ಮಾಡಬಹುದು ಎಂಬ ನಮಗೆ ಒಂದು ಆಸಕ್ತಿ ತೋರ್ತಾ ಉಂಟು. ಬಹುಶಃ ಸ್ಪೀಕರ್ ಹತ್ರ ನಾವು ಈ ಒಂದು ಕಾರ್ಯಕ್ರಮ ಬರಲೇಬೇಕೆಂಬುದಾಗಿ ಬಹುಶಃ ಅವರು ಟೈಮಿಗೆ ಕೂಡ ಬಂದಿದ್ದಾರೆ. ಅದು ಒಳ್ಳೆಯ ಶುಭ ಲಕ್ಷಣ. ಅಂದರೆ ಯಾವಾಗಲೂ ಆ ಕಾರ್ಯಕ್ರಮಕ್ಕೆ ಅವರು 1 ಗಂಟೆ 2 ಗಂಟೆ ಲೇಟ್, ಆದರೆ ಇವತ್ತು ಆ ಟೈಮಿಗೆ ಬಂದಿದ್ದಾರೆ. ಅದು ನಮ್ಮ ಒಂದು ವಿಶೇಷತೆ. ಆದ್ದರಿಂದ ಅಧ್ಯಕ್ಷರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನ ಮಾಡಲಿಕ್ಕಿದ್ದೇವೆ. ಬಹುಶಃ ನಮ್ಮ ಯುವಕ ಸಂಘ ಕೂಡ ಹಾಗೆ 2 ಸಲ ರಾಷ್ಟ್ರ ಪ್ರಶಸ್ತಿ ಮತ್ತು ಒಮ್ಮೆ ಜಿಲ್ಲಾ ಪ್ರಶಸ್ತಿ ಕೂಡ ಗಳಿಸಿದಂಥ ಸಂಸ್ಥೆ. ಅದನ್ನು ಕೂಡ ನಾವು ಹೇಳಬೇಕು. ಮತ್ತು ಇದೇ ಯುವಕ ಸಂಘದಲ್ಲಿ ನಾವು ಅಂಗನವಾಡಿಯನ್ನು ಪ್ರಾರಂಭ ಮಾಡಿ, ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭ ಮಾಡಿ, ಹೈಸ್ಕೂಲನ್ನು ಪ್ರಾರಂಭ ಮಾಡಿದ್ದು ಕೂಡ ಇದೇ ಸಂಸ್ಥೆಯಲ್ಲಿ. ಆದ್ದರಿಂದ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರುಂಟು. ಆ ಹೆಸರನ್ನು ಬಹುಶಃ ಈಗಾಗಲೇ ನಮ್ಮ ಸ್ಪೀಕರ್ ಅವರು ಹೇಳಿದರು, ಗಾರ್ಮೆಂಟ್ ನೀವು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿ ಅಂತ. ಬಹುಶಃ ಅದನ್ನು ಕೂಡ ನಾವು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ನಾವೆಲ್ಲ ಸೇರಿ ಮಾಡುವಂಥ ಒಂದು ಪ್ಲ್ಯಾನ್ ಕೂಡ ಉಂಟು. ಆದ್ದರಿಂದ ಎಲ್ಲರೂ ಕೂಡ ಸಹಕಾರ ಕೊಟ್ಟರೆ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಉಂಟು ಹೇಳುತ್ತಾ ಮುಂದಕ್ಕೆ ನಮ್ಮ ಧನ್ಯವಾದ ಸಮರ್ಪಣೆ ಯುವಕ ಸಂಘದ ಅಧ್ಯಕ್ಷರಾದ A.K. ರಾಯಮಂಡ್ರ ಮಾಡಬೇಕು ವಿನಂತಿ ಮಾಡ್ತಾ ಇದ್ದೇನೆ. ಗ್ರಾಮೀಣ ಯುವಕ ಸಂಘ ಕೊಣಾಜೆ ಇದರ ಜಂಟಿಯಾಗಿ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಜವಾಗಿ ನಮ್ಮ ಟೀಚರ್ನವರು ಇದೊಂದು ಬಿಲ್ಡಿಂಗ್ ಸಿಗಲಿಕ್ಕೆ ನಮ್ಮ ಹತ್ರ ಬಹಳ ರಿಕ್ವೆಸ್ಟ್ ಮಾಡಿ ನಾವು ತರಾತುರಿಯಲ್ಲಿ ಅವರಿಗೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ತದನಂತರ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಅದಕ್ಕೆ ಒತ್ತು ಕೊಟ್ಟು ಅವರದ್ದು ಒಂದು ಸಹಕಾರ ನಮಗೆ ಸಿಕ್ಕಿತು. ಈ ಸಂದರ್ಭದಲ್ಲಿ ಹಲವಾರು ಸ್ಥಳೀಯ ಹೆಣ್ಣು ಮಕ್ಕಳಿಗೆ ಒಂದು ಕಲಿಯಲು ಒಂದು ಅವಕಾಶ ಸಿಕ್ಕಿದಂತಾಯಿತು. ಇದನ್ನು ಪ್ರಯೋಜನ ಪಡ್ಕೊಂಡವರು ಹಾಗೂ ಇನ್ನೂ ಹೆಚ್ಚಿನ ಜನ ನಾವು ನಿಮಗೆ ಸ್ಟೂಡೆಂಟ್ ಅಂತ ಇಲ್ಲಿ ಬರುವಾಗೆ ಮಾಡ್ತೇವೆ, ನೀವು ಅದಕ್ಕೆ ಸಹಕರಿಸಬೇಕು ಅಂತ ಕೇಳಿಕೊಂಡು ಇದು ಕೊನೆಯದಾಗಿ ನಾನು ಧನ್ಯವಾದವನ್ನು ಸಮರ್ಪಿಸಿದೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಪ್ರಸಾದ್ ರೈ ಕಳ್ಳಿಮಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ, ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ನಮ್ಮ
ಈ ಒಂದು ಅಚಾನಕ್ಕಾಗಿ ನಮ್ಮ ಈ ಮಂಗಳ ಗ್ರಾಮೀಣ ಯುವಕ ಸಂಘದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಸ್ಪೀಕರ್ ಬರ್ತಾರೆ. ಇದು ನಾವು ನಿನ್ನೆ ಒಂದು ಹೇಳಿದೆ, ಅಚ್ಚುತಟ್ಟಿ ಹೇಳಿದೆ, ನಾನು ನಿನ್ನೆ ರಾತ್ರಿ ಒಂದು ನೆನಪು ಮಾಡಿದ್ದೇನೆ, ಬರ್ತೇನೆ. ಇದು ನಿಜವಾಗಲೂ ಈ ಒಂದು ನಮಗೆ ಇದಕ್ಕೊಂದು ಕಳೆ ಉಂಟು ಅಂತ ಹೇಳ್ಬೋದು. ಯಾವ ಒಂದು ಸಂದರ್ಭದಲ್ಲಿ ನಾವು ಎಷ್ಟು ಚಿಕ್ಕ ಫಂಕ್ಷನ್ ಆದರೂ ಅವರು ಬಂದೇ ಬರ್ತಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ನಮ್ಮ ಮಾರ್ಗದರ್ಶಕರಾದಂಥ ನಮ್ಮ ಪ್ರಸಾದ್ ಇವರು ನಮ್ಮ ರವೀಂದ್ರ ರೈ ಮಾಸ್ಟರ್ ಕೂಡ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಧನ್ಯವಾದ ಸಮರ್ಪಿಸಿದ್ದೇನೆ. ಅದೇ ರೀತಿ ಏರಿಕ್ರವರು ಇದರ ಒಂದು ರೂವಾರಿ ಅಂತ ಹೇಳ್ಬೋದು. ಇವರು ಹೊಸೊಬ್ಬರು, ಇದಕ್ಕಿಂತ ಮುಂಚೆ ತುಂಬ ಸಂಯೋಜಕರಾಗಿ ಬಂದಿದ್ದಾರೆ, ಎಲ್ಲರೂ ಪರಿಚಯ ಇತ್ತು ನಮಗೆ. ನೀವು ಈ ಸಲ ಹೊಸಬರು ತಮ್ಮನ್ನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ, ಅದೇ ರೀತಿ ನಮ್ಮ ಇಲ್ಲಿಯ ಪ್ರಥಮ ಪ್ರಜೆ, ಇಲ್ಲಿಯ ಫಲಾನುಭವಿ ಕೂಡ ಅಂತ ಹೇಳ್ಬೋದು, ಅವರನ್ನು ಕೂಡ ಈ ಸಂದರ್ಭ ಗೀತಾ ಕುಂದರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ. ಅದೇ ರೀತಿ ಅಚ್ಯುತ ಗಟ್ಟಿಗೂ ಧನ್ಯವಾದ. ನಮ್ಮ ಯೋಗ ಸಂಘದ ಮಾಜಿ ಅಧ್ಯಕ್ಷರು ಪಕ್ಷನ ಸದಸ್ಯರಾದಂಥ ಅಬ್ದುಲ್ ಮಲ್ಕೋಡ್ ಅವರಿಗೂ ಧನ್ಯವಾದ. ಪಂಚಾಯತ್ ಸದಸ್ಯ ಇಕ್ಬಾಲ್ ಅವರಿಗೂ ಕೂಡ ಧನ್ಯವಾದ ಸಮರ್ಪಿಸಿದ್ದೀನಿ. ಹಸನ್ ಕುಂಜಿ ಅವರಿಗೂ ಕೂಡ ಧನ್ಯವಾದ ಸಮರ್ಪಿಸಿದ್ದೀನಿ. ಹಬೀಬ್ ಅವರಿಗೂ ಧನ್ಯವಾದ. ಪಂಚಾಯತ್ ಸದಸ್ಯರಾದ ಇಕ್ಬಾಲ್ ಇದ್ದಾರೆ, ಶೌಕತ್ ಅಲಿ ಇದ್ದಾರೆ, ಅವರಿಗೂ ಈ ಸಂದರ್ಭ ಧನ್ಯವಾದ ಸಮರ್ಪಿಸುತ್ತಾ, ವಿಜಯ ಗ್ರಾಮೀಣ ಸಮಿತ ಪಂಡರಿನಾಥ್ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ದೃಶ್ಯ ಮಾಧ್ಯಮದವರು ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿದ್ದಾರೆ, ಅನ್ಸಾರಿ ನೋಡಿದ್ದಾರೆ, ಸತೀಶ್ ಕೋಣಾಜೆ ಇದ್ದಾರೆ, ಮತ್ತು ಆಸಿಫ್ ಇದ್ದಾರೆ. ಸೇರಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸುತ್ತಾ, ಅದೇ ರೀತಿ ನಮ್ಮ ಈ ಕಾರ್ಯಕ್ರಮ ಈ ಒಂದು ವ್ಯವಸ್ಥೆಯ ರೂವಾರಿ ಅಂತ ಹೇಳ್ಬೋದು, ಟೀಚರ್ ಅಂದರೆ ಬೇರೆ ಖೈರುನ್ನಿಸಾ ಅವರು ಬಹಳ ಶ್ರಮಪಟ್ಟು ಈ ಒಂದು ಇಲ್ಲೊಂದು ಕ್ಲಾಸ್ ನಡೀಲಿಕ್ಕೆ ಬಹಳ ಶ್ರಮಪಟ್ಟಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಎಲ್ಲ ತರಬೇತಿ ಪಡೆದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಜೈ ಮಂಗಳ ಗ್ರಾಮೀಣ, ಜೈ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ.